ಪುಟಾಣಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಹಾಯ್ ಹಾಯ್ ಹಾಯ್. ನಿಮ್ಮ ಹೆಸರು? ದೀಕ್ಷಾ ವಿಯಾಚಯ. ದೀಕ್ಷಾ ವಿಯಾಚಯ. ಹೌದಾ? ಓಕೆ, ಎಷ್ಟನೇ ಕ್ಲಾಸ್ ನೀವು? ಎಲ್ಕೆಜಿ. ಒಬ್ಬ LKG. ನೀವು ಎಂತ ಬೆಚ್ಚದಲ್ಲಿದ್ದೀರಿ? ವೈಷ್ಣವಿ ಕೂಡ ಎಲ್ಕೆಜಿನೇ. ಹೌದಾ? ಓಕೆ ಓಕೆ. ಇವ್ರ ಹೆಸರೇನು? ವೈಷ್ಣವಿ. ವೈಷ್ಣವಿಯಾ? ಓಕೆ. ಯಾವ ಸ್ಕೂಲ್ ನೀವು? ಇವಾಗ ಎಲ್ಕೆಜಿ. ಅದು ಕರೆಕ್ಟ್. ಶಾಲೆ ಯಾವುದು ನಿಮ್ದು? ಶಾಲೆದ ಹೆಸರೆಂತ? ಎ ಸೆಕ್ಷನ್. ಎ ಸೆಕ್ಷನ್. ಶಾಲೆಗೆ ಹೆಸರೇ ಇಲ್ವಾ? ವಿದ್ಯಾಲಯ ಪಬ್ಲಿಕ್ ಸ್ಕೂಲ್. ವಿದ್ಯಾಲಯ ಸ್ಕೂಲ್ ಅಲ್ಲ, ಪಬ್ಲಿಕ್ ಸ್ಕೂಲ್. ಅದೇ ಪಬ್ಲಿಕ್ ಸ್ಕೂಲ್. ಓಕೆ ಓಕೆ. ಮತ್ತೆ 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 ಹೇಳಿಕ್ ಬಂದ್ರಿ ಏನೋ ಏನೋ ಹೇಳಿಕ್ ಬಂದ್ರಿ? ಎಲ್ಕೆಜಿ. LKG. ಇದು ಸೆಕ್ಷನ್ ಯಾವುದು? ಎ ಬಿ ಎಸ್ ಸಿ ಡಿ ಇ ಎಫ್ ಜಿ ಜೆ ಕೆ ಎಲ್ ಎಂ ಎನ್ ಬಿ ಯಾವ್ದಾ? ಯಾವುದು? ಎ. ಎ. ಅದು ಎ. ಅದು ಅಂದ್ರೆ Z ಇಂದ ಹಿಂದೆ ಅಲ್ವಾ? ಫಸ್ಟ್. ಕರೆಕ್ಟ್. ಫಸ್ಟ್ ಅಲ್ಲ, ಎ ಅಲ್ಲ? ಓಕೆ. ನೀವು ಇಬ್ರು ಎ ಸೆಕ್ಷನ್. ಓಕೆ. ನಿಮ್ ಫ್ರೆಂಡ್ ಅವ್ರ ಹೆಸರೇನು? ಕಲ್ಪನಾ ಅಲ್ಲ? ವೈಷ್ಣವಿ. ವೈಷ್ಣವಿ. ಸಾರಿ ವೈಷ್ಣವಿ ಅಲ್ಲ? ಓಕೆ. ನಿಮ್ ಊರಲ್ಲಿ ಊರು ಪ್ಲೇಸ್ ಅಮ್ಮನ ಮನೆಯಲ್ಲಿ, ಅಪ್ಪನ ಮನೆಯಲ್ಲಿ? ಇಬ್ಬರು ಕೂಡ ನಿಮ್ಮ ಮನೇಲಿ ಇರೋದಲ್ಲ? ಕರೆಕ್ಟ್ ಗೊತ್ತಾಯ್ತು. ನಿಮ್ಗೆ ಅಪ್ಪ ಅಮ್ಮ ಒಟ್ಟಿಗೆ ನಿಮ್ಮ ಮನೇಲೇ ಇರೋದು ಅಲ್ಲ? ನಿಮ್ಮ ಮನೇಲಿ ಅವ್ರು ಇರೋದು. ಗ್ರೇಟ್ ಮಾರೆ, ಭಯಂಕರ. ಇದು ಈಗ ಊರಲ್ಲಿ, ನಿಮ್ಮ ಊರಲ್ಲಿ ಹೇಳಿ, ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಉಡುಪಿ. ಉಡುಪಿ. ಉಡುಪಿ ಬನ್ನಂಜೆ. ಹೌದಾ? ಉಡುಪಿ ಬಂಡರ್ಜೆ. ಓಕೆ, ಬನ್ನಂಜೆ ಅಲ್ವಾ? ಓಕೆ. ಉಡುಪಿ ಬನ್ನಂಜಲ್ಲಿ ಇದ್ದೀರಾ ಅಲ್ವಾ? ಇವತ್ತು ಇಲ್ಲಿಗೆ ಯಾಕೆ ಬಂದದ್ದು ನೀವು? ಯಾರಿಗೊತ್ತು, ಕರ್ದಿದ್ದಾರೆ ಅಲ್ಲ? ಕರೆಕ್ಟ್. ಟಿವಿಯಲ್ಲಿ ನೋಡಿದ್ವಿ. ಹೌದು, ಟಿವಿಯಲ್ಲಿ ನೋಡಿದ್ರಿ? ಎಂತ ನೋಡಿದ್ರಿ ಟಿವಿಯಲ್ಲಿ? ಸಾಲ್ವಿ ಮತ್ತೆ ವಿಸ್ಮಯಲ್ಲಿ ಹೊಂದಿದ್ರು. ಓ, ವಿಸ್ಮಯ ಮತ್ತೆ ಸಾಲ್ವಿ ಅಲ್ವಾ? ಅವರೆಲ್ಲ ಬಂದಿದ್ರು. ಅದಕ್ಕೆ ನೀವು ಬಂದದಾ? ಓಕೆ. ಗ್ರೇಟ್. ಈಗ ಇವ್ರ ಹೆಸರೇನು? ಇವ್ರದ್ದು? ವೈಷ್ಣವಿ. ನೆನಪು ಹೋಗುದು ಮಾರ ಅವ್ರದ್ದು ಹೆಸರು. ನಿಮ್ಮ ಹೆಸರೇನು? ವೈಷ್ಣವಿಯಾ? ಇದು ಹೇರ್ ಬ್ಯಾಂಡ್ ಅಲ್ಲಿ ಯಾರು ಹಾಕಿದ್ದು? ಅಮ್ಮ ಹಾಕಿದ. ಅಮ್ಮ ಸ್ವಲ್ಪ ಜೋರ ಅಂತಲ್ಲ? ಸತ್ಯ ಹೇಳ್ಬೇಕು. ಯಾರು ಜೋರ ಹೇಳಿ? ಅಮ್ಮ ಜೋರ, ಅಪ್ಪ ಜೋರ ಹೇಳಿ? ಅಮ್ಮ ಜೋರ. ಅಪ್ಪ ಯಾಕೆ ಜೋರಿಲ್ಲ? ಅಪ್ಪ ಪಾಪ ಅಲ್ಲ, ತುಂಬಾ ಚಾಕ್ಲೇಟ್ ಎಲ್ಲ ತರ್ತಾರಲ್ಲ? ಇವತ್ತು ಯಾವ ಚಾಕ್ಲೇಟ್ ತಂದಿದ್ದಾರೆ ಬೆಳಿಗ್ಗೆ? ಸಿಂಗಮ್. ಬರೀ ಕಷ್ಟ ಅಂತಲ್ಲ ಇದು? ಚಿಂಗಮ್ ಅಲ್ಲ? ಚಿಂಗಮ್ ತಿಂದದ ನೀವು? ಓಕೆ ಆಗ್ಲಿ. ನೀವು ಎಷ್ಟೇ ಕ್ಲಾಸ್? LKG. ಸಾರಿ ಮಾರ, ಸಾರಿ ನೆನಪು ಹೋಗುದು. LKG ಅಲ್ಲ, ಒಟ್ಟಿಗೆ ಇರುದಾ? ಸೆಕ್ಷನ್ ಯಾವುದು? ಹೌದಾ? ಸೆಕ್ಷನ್ ಅಲ್ಲ, ಒಟ್ಟಿಗೆ ಇರುದಾ ನೀವು ಮನೆಯಲ್ಲಿ? ಬೇರೆ ಮನೆ ಮಾರ್ರೆ. ನಿಮ್ದು ಬೇರೆ, ಅವ್ರದ್ದು ಬೇರೆ. ನೀವು ಯಾರ ಜೊತೆ ಇರೋದು? ಅಪ್ಪ ಅಮ್ಮನ ಜೊತೆಯಾ? ಹೌದಾ? ನಿಮ್ಮ ಮನೇಲಿ ಅವ್ರು ಇರುದಾ? ನಿಮ್ದು ಕೂಡ ಹಾಗೆ ಅಲ್ಲ? ಓಕೆ. ನಿಮ್ಮ ಹೆಸರೇನು? ವಿಶ್ವಶ್ರೀಯಾ? ಓಕೆ. ಎಷ್ಟನೇ ಕ್ಲಾಸ್ ನೀವು? UKG. ಸಿಯಾ? ಓಕೆ. ನಾನು F ಅಲ್ಲಿದ್ದೆ. ಹೌದು, ಯಾಕಂದ್ರೆ ತುಂಬ ಕಲಿತಿದ್ದೆ ನಾನು, ಅದಕ್ಕಾಗಿ Fಗೆ ಹಾಕಿದ್ರು. ಓಕೆ. ಸೊ ಹಾಗಾಗಿ ನೀವು ಎಲ್ಲಿಂದ ಬರ್ತಿದ್ದೀರಾ? ಮನೆಯಿಂದ ಅಲ್ಲ? ಕರೆಕ್ಟ್, ಮನೆಯಿಂದನೇ ಬರೋದು. ಎಲ್ಲಿ ಇರೋದು ಮನೆಯಲ್ಲಿ? ಉಡುಪಿ ಬಂಡಂಜೆ. ಮತ್ತೆ ಎಲ್ಲಿ? ಕಿಡಿಯೂರು ಹೋಟೆಲ್ ಅಲ್ಲಿ ಯಾವ ಮನೆ? ಕಿಡಿಯೂರು ಹೋಟೆಲ್ ಅಲ್ಲಿ ಮನೆಯಾ ನಿಮ್ದು? ಅಲ್ಲ, ಅಲ್ಲಿ ಹತ್ರನಾ? ಓಕೆ, ಗ್ರೇಟ್. ಹಿಂದೆಯಾ? ಓಕೆ. ಹಿಂದೆ ಕಿಡಿಯೂರು ಹೋಟೆಲ್ ಇದ್ದು ಹಿಂದ್ಗಡೆ ನಿಮ್ಮ ಮನೆ ಅಲ್ವಾ? ಯಾವ ಶಾಲೆ ನೀವು? ವಿದ್ಯೋದಯ. ಹೌದಾ? ಓಕೆ. ಈಗ ನನ್ನ ಜೊತೆ ಯಾವ್ದು ಭಾಷೆಯಲ್ಲಿ ಮಾತಾಡ್ತೀರಾ? ತುಳುವಲ್ಲಿ ಮಾತಾಡ್ತೀರಾ? ಇಂಗ್ಲೀಷಲ್ಲಿ ಮಾತಾಡ್ತೀರಾ? ತಮಿಳಲ್ಲಿ ಮಾತಾಡ್ತೀರಾ? ಇಂಗ್ಲೀಷ್. ತಮಿಳ್ ಮಾತಾಡಲ್ವಾ? ತಮಿಳಲ್ಲಿ ನಂಗೆ ಗೊತ್ತು, ಅದಕ್ಕೆ ಹೇಳಿದ್ ನಾನು. ಸಾಪಡೆ ಆಯ್ತಾ? ಸಾಪಡೆ ಆಯ್ತಾ ಅಂತ ಕೇಳಲಿಕ್ಕೆ ಏನ್ ಹೇಳುದು ತಮಿಳಲ್ಲಿ? ಊಟ ಆಯ್ತಾ ಅಂತ ಕೇಳಲಿಕ್ಕೆ? ಸಾಪ್ಟಿಯಾ? ಓಕೆ. ಸಾಪ್ಟಿಯಾ ಇಲ್ವಾ? ನೀವು ಸಾಪ್ಟಿಯಾ?
ಇಲ್ವಾ? ಚಾ ಕುಡ್ದಾಯ್ತಂತ ಕೇಳಲಿಕ್ಕೆ. ಚಾ ಕುಡ್ಚಿಟ್ಟಿಯಾ? ಅಲ್ಲ ಟೀ ಕುಡ್ಚಿಟ್ಟಿಯಾ? ಟೀ ಕುಡ್ಚಿಟ್ಟಿಯಾ? ಇಲ್ವಾ? ಮತ್ತೇನ್ ಕುಡ್ದಿದ್ರಿ ಮಾರ ನೀವು? ಮಧ್ಯಾಹ್ನ ಮಾತ್ರ ಕಾಫಿ ಕುಡಿಯೋದು. ಮಧ್ಯಾಹ್ನ ಮಾತ್ರ ಯಾರು ಮಾರ ಮಧ್ಯಾಹ್ನ ನೀವು ಕಾಫಿ ಕುಡಿಯುದು? ಊಟ ಮಾಡೋದಿಲ್ವಾ? ಊಟ ತಿಂದು ನಾನು ಫಾಸ್ಟ್ ಎದ್ದು ನಾನು ಕಾಫಿ ಕುಡಿಯೋದು. ಓಕೆ ಓಕೆ, ನಿಮ್ದು ಭಯಂಕರ ಇದು ಕಾಫಿ ಮಾಡ್ತಾ 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 ಕುಡಿಯುದು ಅಂತಲ್ಲ? ಓಕೆ ಓಕೆ ಓಕೆ. ನೀವು ಕಾಫಿ ಎಷ್ಟು ಗಂಟೆ ಕುಡಿಯುದು? ಎಷ್ಟು ಗಂಟೆ ಚಾ ಬರ್ಪಿ ನೀರು? ಚಾ 5 ಗಂಟೆ ಬರ್ಪಾರ ಮೇರು ವನಸಾನಾಗ ಚಾ ಬರ್ಪಿನಿ ಇರು ವನ ಸಾಯ ಪಕ್ಕನ. ಓಕೆ ಇರು ಪಪ್ಪಗೆ ಚಾ ಮಲ್ಸ್ಕೊರ್ಪಾರ ಇಲ್ಲಾಡೆ ಪಕ್ಕ ಬಾಣ ಪಪ್ಪ ಬಂಡಿರು ಹಾಲೊಂಜಿ ಚಾ ಮಲ್ಪೋಲು ಏತು ಶೋಕುದ ಅಂದರು ಅಂತೆ ಚಾ ಮಲ್ಪರ್ಗೆ ಮಕ್ಕದಾದ ಮಲ್ದಿನಿ ದಲ ಮಲ್ಪಿಜಾರ ಕಿಚಂಡ್ ಅಮ್ಮಗೆ ಹೆಲ್ಪ್ ಮಲ್ಪಿಜಾರ? ಅಮ್ಮ ಹೆಲ್ಪ್ ಮಾಡಪ್ಪ. ಎಂಚ ಮಲ್ಪರು ಹೆಲ್ಪ್ ವೈಟ್ ಹೆಲ್ಪ್ ಮಲ್ಪರು. ಟೊಮೆಟೊ ಕಟ್ಟಿಂಗ ನೀರುಳ್ಳಿ ಕಟ್ ಮಾಡ್ಬರ ಬೋಡ್ಸಿ ಭಾರಿ ಕಾಸ್ಟ್ಲಿ ಅವೇ. ನೀರುಳ್ಳಿ ಕಟ್ ಮಾಡ್ಬರ ಬೋಡ್ಸಿ ಕಣ್ಣು ನೀರು ಬರ್ಕೊಂಡು ಎಂಗಳು ಪುರ ಹೆಲ್ಮೆಟ್ ಬರೋದು ಇದು 3 ಗೊತ್ತುಂಡೆ ಅಂತೆ. ನೀವು ಮನೇಲಿ ಏನು ಹೆಲ್ಪ್ ಮಾಡ್ತೀರಾ ಅಮ್ಮನಿಗೆ ಏನು ಹೆಲ್ಪ್ ಮಾಡ್ತೀರಾ ಮನೇಲಿ? ಏನಿಲ್ವಾ? ಖಾಲಿ ತಿನ್ನೋದು ಮಾತ್ರ? ಹೌದಾ? ಏನು ಕೆಲಸ ಮಾಡಲ್ವಾ ನೀವು? ಇಲ್ಲ? ಅಯ್ಯ ನನಗೆ ತಮಿಳಲ್ಲಿ ಮಾತಾಡ್ತಿದ್ದೇನೆ, ಅಷ್ಟು ಸಿಟ್ಟು ಬಂತು ನನಗೆ, ಗೊತ್ತುಂಟಾ? ನೀವು ಒಂದು ಕೆಲಸ ಮಾಡೋದಿಲ್ಲ ಮನೇಲಿ? ನಿಮ್ಗೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಅಂತೆ ಮೊನ್ನೆ, ಹೌದಾ? ಸುಳ್ಳು ಹೇಳ್ಬೇಡಿ. ಸತ್ಯ. ಸುಳ್ಳು ಎಂತ ಹೇಳೋದು ತಮಿಳಲ್ಲಿ? ಎಂತ ಹೇಳುದು? ಸುಳ್ಳು ಹೇಳ್ಬೇಡ ಅಂತ ಹೇಳಿಕ್ಕೆ ಎಂತ ಹೇಳುದು? ಎಂತ ಹೇಳುದು? ಪೊಯ್ ಪೇಸಾದೆ. ಓಕೆ ಓಕೆ, ಪೊಯ್ಯ ಪೇಸಾದೆ. ಓಕೆ, ಪೊಯ್ಯ ಪೇಸಾದೆ. ಓಕೆ, ನೀವು ಪೊಯ್ ಮಾತಾಡ್ತಿದ್ದೀರಾ ಹೇಗೆ? ಸುಳ್ಳು ಹೇಳಲ್ಲ? ಸುಳ್ಳು ಮಾತಾಡ್ತಿದ್ದಾರೆ ನೀವು? ಇಲ್ಲ? ಓಕೆ ಗ್ರೇಟ್. ಮೇರೆಗಿಂತ ಫಸ್ಟ್ ಪ್ಲೇಸಿಗೆ ಮಾಡಿ ರನ್ನಿಂಗ್ ರೇಸ್ ಇಟ್ಟು ರನ್ನಿಂಗ್ ರೇಸ್ ಫಸ್ಟಾ? ಪಕ್ಕಡೆ ಸ್ವಲ್ಪ 8 ಜನ ಇರ್ತೀರಿ ರನ್ನಿಂಗ್ ಇಡಿ 8 ಜನ ಇರ್ತೀರಿ? 5 ಜನ? ಓಕೆ, 5 ಜನ ರನ್ನಿಂಗ್ ರೇಸ್ ಹಿಡಿತಾರೆ. ಈ ರೀತಿ ಫಸ್ಟ್ ಬರ್ತಾರ? ಸೆಕೆಂಡ್ ಇಯರ್ ಬರ್ತೀನಿ. ಸೆಕೆಂಡ್ ಇಯರ್ ಏನದೇ? ಥರ್ಡ್ಲಿ ಈರೆ ಅಂತ. ನಾಲ್ನೇ ಪೊಸಿಷನ್ ಈರೆ ಆಂಡ್ 5ನೇ ಪೊಸಿಷನ್ ಹೆಂಗೆ ಹೆಚ್ಚಿನ ಅಂಶ ಈರುಂಡತೆ ಈರು ಬಲ್ದಿನಿ ಒರಿಗಿ ಒತ್ತೆ ಬಲ್ದಿನಿ ಗೊತ್ತಾಡೆ. ಎಂತ ನೀವು ಎಂತ ನಿಮ್ದು ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ನಿಮ್ಗೆ ಸಿಕ್ತಾ? ಮತ್ತೆ ನೀವು ಕರೆದದ್ದು ಎಂತಕ್ಕೆ ನೀವು ಈಗ? ಪೂರ್ವಿ ರನ್ನಿಂಗ್ ಅಲ್ಲಿ ವಿನ್ ಫಸ್ಟ್ ಈರ್ ವಿನ್ ಆತರ ಪಂಡರ್ ಮಾರೆ. ಪೂರ್ವಿ ವಿನ್ಗೆ ಎಂತ ಇದು ಅವಸ್ಥೆ? ಎಂತ ಇಲ್ಲ ಅಲ್ಲ? ಎಂತ ಅವ್ರು ಸುಳ್ಳು ಹೇಳುದ ನೀವು ಸುಳ್ಳು ಹೇಳುದಾ? ಈಗ ಪೂರ್ವಿ ನಿಮ್ ಜೊತೆ ಹೇಳಿದಾರೆ ಟಿವಿಯಲ್ಲಿ ಹೇಳಿ ಪೂರ್ವಿ ಈಗ ಫಸ್ಟ್ ಪ್ಲೇಸ್ ಬಂದಿದೆ ಅಂತ ಹೇಳಿ ಹೇಳಿದಾರ? ಆತರ ಇಲ್ಲಲ್ಲ. ಇವತ್ತೆಂತ ಉಪ್ಪಿಟ್ಟ ಮನೆಯಲ್ಲಿ? ಉಪ್ಪಿಟ್ಟು ಇಡ್ಲಿ? ಉಪ್ಪು ದೋಸೆ ಸ್ವಲ್ಪ ಮಿಸ್ ಆಯ್ತು. ಓಕೆ, ಉಪ್ಪು ದೋಸೆ ಅಲ್ಲ? ಉಪ್ಪು ದೋಸೆ ಇಷ್ಟ ನಿಮ್ಗೆ? ತುಂಬಾ ಇಷ್ಟನಾ? ಅಮ್ಮ ಏನ್ ಮಾಡ್ತೀರಾ ಸ್ಪೆಷಲ್ ಆಗಿ? ಏನ್ ಇಷ್ಟ ಆಗ್ತದೆ ನಿಮ್ಗೆ ಅಮ್ಮ ಮಾಡಿದ್ದು? ಏನ್ ಇಷ್ಟ ಆಗುತ್ತೆ? ದೋಸೆಯಾ? ಇಡ್ಲಿ? ಯಾವ್ದು? ಯಾವ್ದೋ ಒಂದು ಆಗ್ತದೆ. ಸಾರಿ, ಯಾವ್ದೋ ಒಂದು ಆಗ್ತದೆ ಅಲ್ಲ? ನೀವು ಬಜೆ ಪಾಪ ಮಾರ ನೀವು ಇರಕ್. ಯಾರು ಅಮ್ಮ ಮಲ್ತಿನ ತಿಂಡಿ ಇಷ್ಟ ಅಪ್ಪಿಗೆ? ಅಮ್ಮ ದೋಸೆ ಏಪ ತುಂಡಲ್ಲ ದೋಸೆ ಮಾರೆ. ಇರೇ ಬೇಜಾರ ದೋಸೆ ತಿಂದು ಏನಿಲ್ಲ ಕಾಣಲ್ಲ ದೋಸೆ ಮಲ್ದಿರತ್ತೆ. ಅದೇ ಕರೆಕ್ಟ್. ಆ ದೋಸೆಗೆ ಇಂಜಿನ ಮುರ್ಕಾರ ಇಂಜಿನ ನೀರಾ? ನೀರು ದಾದಿತ್ತೀನಿ ಕಜಿಪು ಅವೇ ಕೈಪು ದಾದಿತ್ತೀನಿ. ಮೀನ್ದ ಸಾರೆ ಅತ್ತೆ ಬಸಳೆ ಸಾರೆ ಇಂಜಿನ ಮೀನಾ? ಮೀನು ಒಂಜಿ ಮೀನ್ ಬಂದಿರೋದು ಭಾರಿ ಶೋಕ ಆಗ್ಬಿಡುತ್ತೆ ಮೀನ್ದ ಸಾರೆ ಅಂಜ. ಇವತ್ತೆಂತ ಬೆಳಿಗ್ಗೆ ತಿಂಡಿ ನಿಮ್ಗೆ? ಎನ್ನ ಸಾಪಿಟ್ಟೆ ಬೆಳಿಗ್ಗೆ? ಬೆಳಿಗ್ಗೆ ಎನ್ನ ಸಾಪಿಟ್ಟೆ? ಇಡ್ಲಿ. ಓಕೆ, ಇಡ್ಲಿ ಮಗಿರ್ ಕಾಲೆ ಕಾಲೆ ಹಸ ಕಾಯಿನಾಗಿ ಇಡ್ಲಿ. ಮತ್ತೆ ಎಂತ ಇತ್ತು ಮುರುಕಿಸ್ಲಿಕ್ಕೆ? ಎಂತ ಇತ್ತು? ಸಕ್ಕರೆ? ಟೀ. ಓ, ಟೀಗೆ ನೀವು ಮುರುಕಿಸುದಲ್ಲ? ಅದು ನೀವು ಚಾಗೆ ಎಂತ ಟೀ ಅಲ್ವಾ?
ಚಾ ಟೀ ಅದೇ ಹೇಳೋದಲ್ಲ, ತಮಿಳಲ್ಲಿ ಬೇರೆ ಇದೆಯಾ? ಇಲ್ಲಲ್ಲ. ಓಕೆ, ಈ ಇಡ್ಲಿ ಮತ್ತು ಚಾ ಒಳ್ಳೇದಾಗ್ತದಾ ತಿನ್ನಲಿಕ್ಕೆ? ಓಕೆ. ಸೊ ಇವತ್ತು ನಿಮ್ಮ ಕ್ಲೋಸ್ ಫ್ರೆಂಡ್ ನಿಮಗೆ ಬೈದ್ರಾ? ಇಲ್ಲಲ್ಲ, ಇಲ್ಲ. ಓಕೆ, ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಕ್ಲಾಸಲ್ಲಿ? ನಿಹಾಲಿ. ಓಕೆ, ನೆಕ್ಸ್ಟ್ ಬೇರೆ? ನೀರಲ್ಲಿ ಯಾರು ಮಾರದು? ನೀರಲ್ಲಿ ನನ್ನ ಫ್ರೆಂಡ್. ಹೌದಾ? ಓ, ನೀರಲ್ಲಿರುವುದಾ? ಇಲ್ಲಲ್ಲ. ಓಕೆ, ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು? ಕಲ್ಪನಾ? ವೈಷ್ಣವಿ, ಸಾರಿ. ನಿಮ್ದು ಕ್ಲೋಸ್ ಫ್ರೆಂಡ್ ಯಾರು ನಿಮ್ದು? ಕಲ್ಪನಾ? ಪೂರ್ವಿ. ಓಕೆ, ಪೂರ್ವಿ ಫಸ್ಟ್ ಪ್ಲೇಸ್ ಬಂದದಲ್ಲ? ಕರೆಕ್ಟ್. ನೋಡಿ, ಈಗ ನಿಮ್ಗೆ ನೆನಪುಂಟು ಪೂರ್ವಿ ಫಸ್ಟ್ ಪ್ಲೇಸ್ ಅಲ್ಲ? ಓಕೆ, ಪೂರ್ವಿ. ಮತ್ತೆ ನೆಕ್ಸ್ಟ್ ಯಾರು? ನೀವೇ? ಓಹೋ, ಓಕೆ. ಈಗ ನಿಮ್ಮ ಒಂದು ಪೂರ್ವಿ ನಿಮ್ಮ ಫ್ರೆಂಡ್, ಮತ್ತೆ ಬೇರೆ ಯಾರಿದ್ದಾರೆ? ಅದೇ ನೀವೇ. ಸೊ ನಿಮ್ಗೆ ಅಪ್ಪ ಚಾಕ್ಲೇಟ್ ತರ್ತಾರ? ಹಾಳಾಗಿದೆ ಚಾಕ್ಲೇಟ್? ಓಹೋ, ಹಲ್ಲೋಗಿದೆ. ಅದಕ್ಕೆ ಅಪ್ಪ ಚಾಕ್ಲೇಟ್ ತರೋದಲ್ವಾ? ಓಕೆ. ಯಾಕೆ ನೀವು ಕೇಳಲ್ವಾ ಚಾಕ್ಲೇಟ್ ಬೇಕು ಅಂತ? ಪಾಪ ಭಯಂಕರ ನೀವು. ತುಂಬಾ ನಂಗೆ ಖುಷಿ ಆಯ್ತು. ನೀವು ತುಂಬಾ ಸೈಲೆಂಟ್ ಅಲ್ಲ ಮನೆಯಲ್ಲಿ? ಇಲ್ಲ, ತುಂಬಾ ಜೋರ ನೀವು. ಇಲ್ಲ, ಪಾಪ ಅಲ್ಲ ನೀವು? ಪಾಪ ಮಾಡಿದ್ದೆಲ್ಲ ತಿಂತೀರಾ, ಚಾಕ್ಲೇಟ್ ಬೇಡ ಹೇಳ್ತೀರಾ, ಎಂತ ಮಾರ. ನೋಡಿ ಅನುಷಾ, ವೈಷ್ಣವಿ, ಸಾರಿ, ಪಾಪ ಮೇರೆ ಇರ್ ಪಾಪನಾ? ಅವ್ರು ಕೂಡ ಪಾಪ ಅಂತೆ. ನೀವ್ ಪಾಪನಾ? ಪೊಯ್ಯ ಸೊಳ್ಳ ಅದೇ ಫುಲ್ ಪೊಯ್ಯ ಗೊತ್ತಾಯ್ತಲ್ಲ? ಪೊಯ್ಯ ಸೊಳ್ಳ. ಓಕೆ, ಎಂತ ಹೇಳುದು? ಸುಳ್ಳು ಹೇಳ್ಬಾರ್ದು. ಸುಳ್ಳ ಕೂಡದೆ. ನಿಮ್ಮ ಹೆಸರೆಂತ? ನಿಮ್ದು ನೆನಪೋಯ್ತು ಮಾರೆ. ಎಂತ ಹೆಸರು? ವಿಶ್ವಶ್ರೀ. ಓಕೆ. ಸೊ ಈಗ ನೀವು ಮೊನ್ನೆ ಮನೆಯಲ್ಲಿ ಏನೋ ಒಂದು ಅಡಿಗೆ ಮಾಡಿದ್ರಂತೆ, ಏನದು? ಕಿಚನಲ್ಲಿ ಸ್ವಲ್ಪ ಟೊಮೆಟೊ ಸಾರು ಮಾಡಿದ್ರಂತೆ, ಹೌದಾ? ಮತ್ತೇನು ಮಾಡಿದ್ರಿ? ಎಂತ ಮಾಡಿದ್ದು? ಏನಿಲ್ವಾ? ಓಕೆ, ಆಗ್ಲಿ. ಸೊ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಅದು ನಿಮ್ಮ ಅವ್ರಿಗೆ ಹೆಸರು ನಮ್ಮ ಟೀಚರಾ? ಹೆಸರೇನು? ಸೌಮ್ಯ ಟೀಚರಾ? ಓಕೆ. ನಿಮ್ಮ ಟೀಚರ್ ಯಾರು? ಅನುಷಾ? ಯಾರೇ? ಪ್ರೆಸೆಂಟ್ ಟೀಚರ್. ಓಹೋ, ಅಂದ್ರೆ ಡೈಲಿ ಕರಿತೇವೆ ನೋಡಿ, ಅನುಷಾ ಪ್ರೆಸೆಂಟ್ ಟೀಚರ್. ಈಗ ಟೀಚರ್ ಹೆಸರು ಪ್ರೆಸೆಂಟ್ ಟೀಚರ್. ಎಂತ ಟೀಚರ್ ಹೆಸರು? ಟೀಚರ್ ಪ್ರೆಸೆಂಟ್ ಟೀಚರ್. ಟೀಚರ್ ಹೆಸರು ಎಂತ? ತ್ರಿವೇಣಿ ಟೀಚರ್. ಹೌದಾ? ತ್ರಿವೇಣಿ ಅಶೋಕ್ ಟೀಚರ್ 2 ಜನ ಇದ್ದಾರಾ? ಒಂದೇ ಒಬ್ರೇ? ಓಕೆ. ಅಶೋಕ್ ಮತ್ತೆ ತ್ರಿವೇಣಿ ಒಟ್ಟಿಗೆ? ಆಂಟಿ? ಓ, ಆಂಟಿ ಟೀಚರ್. ಭಾಗ್ಯ ಆಂಟಿ? ಬಾಟಿ ಆಂಟಿ? ಬೇತೆ ಆಂಟಿಯಾ? ಬರ್ಡೇ ಆಂಟಿ? ಬರ್ತ್ಡೇ ಆಂಟಿ? ಬಾದ್ಯ ಆಂಟಿ? ನಿಮ್ದೊಂದು ಭಯಂಕರ ಮಾರ್ರೆ. ಶಾಲೆಯಲ್ಲಿ ಆಂಟಿ ಬಂದು ಟೀಚಿಂಗ್ ಮಾಡ್ತಾರ ಮಾರ್ರೆ? ಮತ್ತೆ ಕ್ಲಾಸ್ ಟೀಚರಾ? ಓಕೆ, ಕ್ಲಾಸ್ ಟೀಚರ್ ಪಾಠ ಮಾಡ್ತಾರೆ. ನಿಮ್ಮ ಯಾರು ಮಾರ್ರೆ ಪಾಠ ಮಾಡೋದು ನಿಮ್ಗೆ? ಕ್ಲಾಸ್ ಟೀಚರ್. ಅದು ಕರೆಕ್ಟ್. ಕ್ಲಾಸ್ ಟೀಚರ್. ಹೌದು, ಅವ್ರಿಗೆ ಹೆಸರಿಲ್ವಾ? ಉಂಟು. ಎಂತ ಹೆಸರೇನು ಟೀಚರ್ ಇದು? ಸೌಮ್ಯ ಟೀಚರಾ? ಓಕೆ. ಸೌಮ್ಯ ಟೀಚರ್ ಸ್ವಲ್ಪ ಜೋರ ಅಂತಲ್ಲ? ಮತ್ತೆ ಯಾರು ಜೋರು? ಟೀಚರ್ ಯಾರಿಲ್ವಾ? ಅಂದ್ರೆ ನಿಮ್ಗೆ ಗೊತ್ತುಂಟು, ನಾಳೆ ಹೋಗ್ಬೇಕಲ್ಲ ಶಾಲೆಗೆ. ನೀವೀಗ ಜೋರು ಹೇಳಿದ್ರೆ ಎಲ್ಲ ನೋಡ್ತಾರೆ ಟೀಚರ್. ಸೊ ಹಾಗಾಗಿ ಅಲ್ಲ? ಕರೆಕ್ಟ್. ಓಕೆ. ಸೊ ಇರಗಿರಿ ಟೀಚರ್ ಜೋರು ಏರ ಪಂದ ಈರ ಹೆಂಗ್ ಗೊತ್ತಾನ ಪಾಪೋಲೆ ಬಟ್ ಎಲ್ಲ ಪೋಡುತ್ತೀರಿಗೆ ಗೊತ್ತಾನೆ? ಸಟರ್ಡೇ ನಾಳೆ ಅರ್ಧ ದಿನ ಪನೋಲಿ ಇರೇಗೆ ಬೈಗ ಬರೋಲ್ಲದಿಲ್ಲ ತೊಂದರೆ ಅಲ್ವಾ? ಇಜ್ಜಿ ನಿಮ್ಗೆ ದುಡ್ಡು ಬರ್ತದೆ. ಓಕೆ. ಸೊ ಈಗ ರನ್ನಿಂಗ್ ರೇಸ್ ಅಲ್ಲಿ ಅವ್ರು ಫಸ್ಟ್ ಅಂತೆ, ನೀವು ಲಾಸ್ಟಾ? ಅಲ್ಲ, ಫುಲ್ ಫಸ್ಟ್. ನಾನು ನನ್ನ ಸ್ಲಿಪ್ ಅಲ್ಲಿ ಔಟ್ ಆದೆ. ಸೊ ವೀಕ್ಷಕರೇ, ಕಿಲ್ಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ
ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಅಂಡ್ ಇವ್ರ ಜೊತೆ ಏನೋ ಮಾತಾಡ್ತಿದ್ದೆ ನಾನು. ಏನದು? ಸೊ ಈಗ ರನ್ನಿಂಗ್ ರೇಸ್ ಅಲ್ಲಿ ಅವ್ರು ಫಸ್ಟ್ ಅಂತೆ, ನೀವು ಲಾಸ್ಟಾ? ಅಲ್ಲ, ಫುಲ್ ಫಸ್ಟ್. ನಾನು ನನ್ನ ಸ್ಲಿಪ್ ಅಲ್ಲಿ ನಾನು ಔಟ್ ಆದೆ. ಅದೊಂದು ಭಾರಿ ದೊಡ್ಡ ಸ್ಟೋರಿ ಅಲ್ಲ. ಎಂತಾಯ್ತು ನಂಗೆ ಅರ್ಥ ಆಗ್ಲಿಲ್ಲ. ಈಗ ನೋಡಿ, ಸ್ಲಿಪ್ಪರ್ ಅಲ್ಲಿ ಔಟ್ ಆದ್ರಲ್ಲ ನೀವು. ಯಾಕೆ ಅದು ಸ್ಲಿಪ್ಪರ್ ಹಾಗೆ ಆಯ್ತು? ಆ ನೀರಿಲ್ಲಿತ್ತು. ಚೆಕ್. ನೀವು ಎಲ್ಲಿ ಓಡಿದ್ವಿ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ? ಅಲ್ಲ, ಮತ್ತೆ ಎಲ್ಲಿ ಓಡಿದ್ ನೀವು? ಸ್ಕೂಲಲ್ಲಿ. ಅದು ನೀರು ಬಂದದ ಹೇಗೆ? ಅಲ್ಲಿ ನೀರು ಚಪ್ಪಲಲ್ಲಿ, ಸ್ಕೂಲಲ್ಲಿ ಹೊರಗಡೆ. ಚಪ್ಪಲಲ್ಲಿ, ಸ್ಕೂಲಲ್ಲಿ ಹೊರಗಡೆ. ಓಹ್, ಈಗ ಬಾರಿ ಬೇಜಾರಾಯ್ತಾರೆ ನಿಮ್ಗೆ. ಸ್ಲಿಪ್ ಆಗಿದ್ರ ನೀವು? ಸ್ಲಿಪ್ ಆಗಿದ್ರ? ಬಿದ್ದಿದ್ರ? ಇಲ್ಲ, ಫಾಸ್ಟ್ ಆಟಕ್ಕೆ ನಾನು ವಿನ್ ಆಗಕ್ಕೆ ಹೋಗಿದ್ದೆ. ನಾನು ಮ್ಯೂಸಿಕ್ ಚೇರ್ ವಿನ್. ಮ್ಯೂಸಿಕ್ ಚೇರ್ ವಿನ್. ಮತ್ತೆ ನೆಕ್ಸ್ಟ್ ಫ್ರಾಗ್ ಇಲ್ಲ. ಮತ್ತೆ ಕೇರ ಜಂಪ್ ಔಟ್. ಹೌದಾ? ಓಕೆ, ನಿಮ್ಗೆ ಅಷ್ಟು ಪ್ರೈಸ್ ಸಿಕ್ಕಿದಲ್ಲ. ಮತ್ತೆ ಯಾವ್ದ್ರಲ್ಲಿ ಲಾಸ್ಟ್ ಬಂದದ್ದು ನೀವು? ಅಯ್ಯ, ಕೃಷ್ಣನಲ್ಲಿ ಕೂಡ ನಾವು ವಿನ್. ಓಕೆ, ಕೃಷ್ಣನಲ್ಲಿ ನಾವು ವಿನ್. ಓಕೆ, ಯಾವ್ದು ಕೊಳಲೆ ಆಯ್ತು? ಯಾವ ತರ ಹಿಡಿತಾರೆ? ಅಯ್ಯ ಹೇಳಿ ಅಯ್ಯ. ಈ ತರ. ಓ, ನೀವು ವಿನ್ ಆಗ್ಲೇಬೇಕು. ಓಕೆ, ನೀವು ಈ ತರ ಅಂತ ಯಾವ್ದು? ಓಕೆ, ಇದು ಪೆಪ್ಪರ್ ಪೆಪ್ಪೆ. ಇದು ಕೊಳಲಲ್ಲ, ನೀವು ಹೀಗೆ ಹಿಡಿದ್ರೆ ಪೆಪ್ಪರ್ ಪೆಪ್ಪೆ. ಮತ್ತೆ ಹೇಗೆ ಹಿಡಿಯುದು ಕೊಳಲು? ಈ ತರ. ಅದೇ ಈ ತರ ಅಂತ ಹೇಳೋ ಪೆಪ್ಪರ್ ಪೆಪ್ಪರೇ ಇಲ್ವಾ? ಹೌದಾ? ಹಾಗೆ. ಇದು ಕೊಳಲೆ ಹೇಗೆ? ನೀವು ಕೃಷ್ಣ ವೇಷದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ? ಇದ್ರೆ ಪ್ರೈಸ್ ಸಿಕ್ಕಿದ್ದೀನಿ. ಇದೇ ಪೂರಟ್ಲೆ ಪ್ರೈಸ್ ಸಿಕ್ಕಿದೆ. ಪಕ್ಕ ಲಾಸ್ಟ್ ಪಂಡ್ ನಾನು 5 ಜನ ಇದ್ದಾನೆ. ಎಂಕ್ಲಿ ಫಸ್ಟ್. ನೀವು ಪಾರ್ಟಿಸಿಪೇಟ್ ಮಾಡಿದ್ರ? ಇವ್ರು ಪಾರ್ಟಿಸಿಪೇಟ್ ಮಾಡಿದ್ರ? ಇವ್ರಿಗೆ ಫಸ್ಟ್ ಪ್ಲೇಸ್ ಸಿಕ್ಕಿತ್ತಾ? ಬಂದಿಲ್ಲ. ಅಲ್ಲ, ಓ ದೇವ, ಬಂದಿಲ್ಲ. ನಾನು ನೋಡಿದ್ದೀನಿ. ಅಲ್ಲ, ಕರೆಕ್ಟ್. ನಿಮ್ಗೆ ಪ್ರೈಸ್ ಸಿಕ್ಕಿದೆ, ಅವ್ರಿಗೆ ಪ್ರೈಸ್ ಸಿಕ್ಕಿದೆ ಹೇಳಿ. ನಿಮ್ಗೆ ಒಟ್ಟಾರೆ ಪ್ರೈಸ್ ಪ್ರೈಸ್ ಸಿಕ್ಕಿದೆ. ಎಲ್ಲ ಲೈನ್ ವಾಚಿನ ಪ್ರೈಸ್ ಕೊಟ್ಟಿದ್ದಾರೆ. ಓಕೆ, ಆಯ್ತು, ಎಲ್ರು ಕೊಟ್ಟಿದ್ದಾರೆ ಅಲ್ಲ. ಫಸ್ಟ್ ಇದು ಕೂಡ ಫಸ್ಟ್ ಪ್ಲೇಸ್. ಚಪ್ಪಲ್ ಕೊಟ್ಟದ ನಿಮ್ಗೆ? ಓ ದೇವರ, ನಿಮ್ಗೆ ಕೂಡ ಚಪ್ಪಲ್ ಕೊಟ್ಟದ್ದು ಫಸ್ಟ್ ಪ್ಲೇಸ್. ಮತ್ತೆ ಬೇರೆ ಕೊಟ್ಟಿದ್ದಾರೆ? ಕಪ್ಪೆ. ಓ ದೇವರೇ, ಕಪ್ಪೆ ಫಸ್ಟ್ ಪ್ಲೇಸ್ ಕೊಟ್ಟಿದ್ದಾರೆ. ಆಗ್ಬೋದು ಮಾರೆ. ನಿಮ್ಗೆ ಯಾವ್ದಿತ್ತು ಮೊನ್ನೆ ಫಸ್ಟ್ ಪ್ಲೇಸ್? ಯಾವ್ದ್ರಲ್ಲಿ ಬಂತು ಫಸ್ಟ್ ಪ್ಲೇಸ್? ಯಾವ್ದ್ರಲ್ಲಿ ಬಂತು? ಸ್ಟೋರಿಯಾ? ಯಾವ್ದದು ಸ್ಟೋರಿ? ನಂಗೆ ಹೇಳ್ತೀರಾ? ಲಾರ್ಡ್ ಕೃಷ್ಣದು ಸ್ಟೋರಿ ಹೇಳ್ತೀರಾ ಈಗ? ಓಕೆ, ನಂಗೊಂದೀಗ ಸ್ಟೋರಿ ಹೇಳ್ಬೇಕು. ರೆಡಿ? ಮತ್ತಾದ್ಮೇಲೆ ನೀವು ರೆಡಿ ಇರ್ಬೇಕು. ಯಾವ ಸ್ಟೋರಿ? ನೀವು ಯಾವ್ದು ಹೇಳ್ತೀರಾ ಸ್ಟೋರಿ? ಕೀನಾ. ಇನ್ನೊಂದು ಕೀನಾ. ಆಯ್ತು, ಓಕೆ, ಆಯ್ತು. ಈಗ ನೀವು ರೆಡಿಯಾ? ಬೇಗ ಹೇಳ್ಬೇಕು ಸ್ಟೋರಿ. ಓಕೆ, ರೆಡಿ? 1 2 3 ಸ್ಟಾರ್ಟ್. ಗಟ್ಟಿ ಹೇಳ್ಬೇಕು. Respected judges, teachers, and my dear friends, I am Vishwashri of class UKG. I am glad to be in front of you on this wonderful day and share a story about the Almighty Makanchur, Lord Krishna. Once a people of Brachdam stopped worshipping Lord Indra. Feeling insulted, Lord Indra called Samvartak, the dark clouds, and brought heavy rains and typhoons in Brachdam. Soon Brachdam was flooded, trees were uprooted, wild winds spoiled the fields. Right. Loud thunders destroyed the houses. The people
rushed to Lord Krishna for help. Lord Krishna. He was busy, I think, no? Yeah, he was busy. Lord Krishna. What happened to Lord Krishna? Govardhan Parvat. He picked it up with his little finger as if it was a feather and held it high. Did Lord Krishna is having mobile? No. No. Yeah. Okay. Proceed. Lord Krishna said to the people, go and get your families and cattle and stand with me and others. You will be safe. The people did so. The rains continued for 7 days. Oh, Deva. Lord Krishna stood holding the hill without food and sleep. Lord Indra felt ashamed of his doing and ordered some Vartak to stop the showers. Everyone embraced Krishna with love. After this incident, Lord Krishna earned the name Govardhandari. Hope you all enjoyed the story. Yes. Thank you one and all. Thank you so much. Claps ಕೊಡಿ ಇವರಿಗೆ. Claps ಕೊಡಿ. ಓಕೆ. ಯಾರು ಕಲಿಸಿತ್ತು ಮಾರ ನಿಮಗೆ? ಅಮ್ಮ. ಅಮ್ಮನಾ? ಓಕೆ. ಇದು ಕೃಷ್ಣ ಈಗ ಬರ್ತಾರ ಅಂತಲ್ಲ ಇಲ್ಲಿಗೆ? ಇಲ್ಲ. ಅವ್ರ ಹತ್ರ ಒಂದು ಮೊಬೈಲ್ ಇದ್ರೆ ಆಗ್ತಿತ್ತಲ್ಲ ಇಲ್ಲ. ಮೊಬೈಲ್ ನೀವು ಅಲ್ಲಿ ಹೋಗ್ಬೇಕು, ಅವ್ರ ಹತ್ರ ಕೇಳ್ಬೇಕು. ಮೊಬೈಲ್ ಇದ್ರೆ ಮೆಸೇಜ್ ಹಾಕೋದು ಅಲ್ಲ? ಇಲ್ಲ ನನಗೆ ಮೊಬೈಲ್ ಇಲ್ಲ. ಇಲ್ವಾ? ಅದೇನು, ನಾನು ಮೊನ್ನೆ ಮೆಸೇಜ್ ಮಾಡಿದ್ದೆ ಅವರಿಗೆ. ಇಲ್ಲ. ನಾನು ಕೇಳಿದೆ ನಮ್ಮ ಮೀಟ್ ಆಗ್ಬೋದಾ, ಅಲ್ಲಿ ಒಂದು ಹೋಟ್ಲ್ ಉಂಟು ಅಲ್ಲಿ ಮೀಟ್ ಆಗುವ ಅಂತ ಹೇಳಿದ್ದಾರೆ. ಇಲ್ಲ. ಇಲ್ವಾ? ನಾವೆಲ್ಲ ಚಹಾ ಕುಡ್ತಿದ್ದೇವೆ. ಹೌದು, ಚಹಾ ಗೋಳಿ ಬಜ್ಜಿ ಎಲ್ಲ ತಿಂದಿದ್ದೇವೆ. ಯಾಕೆ ನೀವು ರೋ ಸ್ಟೋರಿ ಬಂದ್ ಬರ್ರೆ, ಜಪ್ಪನ ಸ್ಟೋರಿ ಬಂದ್ ಬರೀರೆ, ರೋ ಸ್ಟೋರಿ ಬಂದ್ ಬರೀರೆ. ಓ ಕೀನಾ. ಓಕೆ, ರೆಡಿ 1 2 3 ಸ್ಟಾರ್ಟ್. Once upon a time ಇಜ್ಜ ಬಂದ್ ಬಜಾರ ಒಂಜಿ ಮಾಡ್ಬೇಕ ಮೇರ್ ಬಂದ್ ಬಿರುತ್ತೆ. ಮೇರ್ ಬಂದ ನಿಖಿಲ್ ರಜ್ ಅಂತ ಒಂಜಿ ಸ್ಟೋರಿ ಅದೇ ಏರ್ನೆಟ್ಟೆ ಬಂದು ಪನ್ಪಿನ ಮಾರ್ಕೊಂಡು ఒక ಚಾಕ್ಲೇಟ್ ಉಂಡು, ಗೋಲಿ ಬಜ್ಜಿ ಉಂಟು, ಮಸಾಲೆ ದೋಸೆ ಉಂಟು ಅವೇ. ಓಕೆ, ರೆಡಿ ಕೀನಾ. ರೆಡಿ 1 2 3 ಸ್ಟಾರ್ಟ್. ಕೀನಾ. Long ago, there lived a clever boy Kina. One hot day, she was thirsty. She flew here and there in search of water. Okay. Soon she saw a pot. She flew down to the pot. She could see some water in it. Kina tried to push her head into the pot. To reach the water. The water was at the bottom of the pot. Tina, not Kina. Kina. Okay. Kina had an idea. She saw some pebbles. She started dropping the pebbles into the pot one by one. Soon, water came up in the pot. Okay, full water came. Kina jumped out and flew away happily. Where did fly? ನೀವು ಕೇಳಬೇಕಿತ್ತು ಅದು ಎಲ್ಲಿ ಹೋಯ್ತು ಅಂತ. ಅದು ಮೇನ್ ಅಲ್ಲ. What is the moral of the story? Yes. What is the moral of the story? Yeah? Super. The moral of the story is yeah. Okay, ನಿಮ್ದು ಕೀನ ಸ್ಟೋರಿ ಸೂಪರ್. ಈಗ ಅನುಷಾ ಮೇಡಮ್ ಅವರು ಏನ್ ಹೇಳ್ತಾರೆ ನೋಡಿ. ವೈಷ್ಣವಿ. Okay, ವೈಷ್ಣವಿ. ನಂಗೆ ಅರ್ಥ ಆಗುದಿಲ್ಲ. ವೈಷ್ಣವಿ ಕೀನಾ. ಬೇರೆ ಯಾವ ಸ್ಟೋರಿ ಉಂಟು? ಬೇರೆ ಒಂದು ಸ್ಟೋರಿ ಉಂಟು. ಪದ್ಯ ಬರ ಪ್ಲೀಸ್ ಪದ್ಯ ಹೇಳಿ ಕೇಳಿ ಅನುಷನ ಹತ್ರ. ವೈಷ್ಣವಿ ಅವ್ರ ಹತ್ರ ಕೇಳಿ ಒಂದು ಸ್ಟೋರಿ ಹೇಳಿ ಕೇಳಿ ಬೇಗ. ಹೇಳಿಯಾ ವಾಟ್ ಯಾ ಹೇಳಿಯಾ ಹೇಳ ಅನುಷ ಹೇಳ. ವೈಷ್ಣವಿ ಹೇಳ ಪ್ಲೀಸ್. ಅದೇ ಎಷ್ಟು ಸತ್ಯ ಹೇಳ್ಬೇಕು ನಿಂಗೆ. ಒಂದು ಸಾಂಗ್ ಹೇಳಿ ಇಲ್ವಾ? ನಿಜ ಯಾವ ಸಾಂಗ್ ಹೇಳಿ? ನೀವು ಒಂದು ಸಾಂಗ್ ಹೇಳ್ಬೇಕು ಈಗ. ಯಾವ್ದು ನಂಗೆ ಯಾವ ಸಾಂಗ್ ಹೇಳ್ತೀರಾ? ನಿಲ್ಲಿ ನೀವು ಯಾವ ಸಾಂಗ್ ಹೇಳ್ತೀರಾ ನಂಗೆ? ಲಂಬರ್ಗಿನಿ. ಓಕೆ, ನೀವು ಯಾವ್ದು ಹೇಳ್ತೀರಾ? ಓಕೆ ನಿಲ್ಲಿ. ರೆಡಿ 1 2 3 ಸ್ಟಾರ್ಟ್. ಮುಂಚೆನಿದ್ದು ಕುಂಬಾರನ ಹಾಲು ಬಾ ಕುಂಬಾರನ ಕ್ಯಾಸೆಟ್ ಚೂರು ಉಚ್ಚಿದ್ ಮಾಡಿ ಕರೆಕ್ಟ್ ಆಯ್ತು. ರೆಡಿ 1 2 3 ಸ್ಟಾರ್ಟ್.
ಹಾ. ಮುಂಚಾಲಿದ್ದು ಕುಂಬಾರನ ಹಾಲು ಬಾ ನಂದಣ್ಣ ಹಾ. ಹಾರಿ ಹಾ. ಹರಿ ಹರಿ ಮಣ್ಣ ತುರಿದಾಣ ಹಾ. ಹರಿ ಹಾ. ಹರಿ ಹರಿ ಮಣ್ಣ ತುಡು ಟಮಾಟಿನ ಹಾ. ನರೇದು ಹೋದು ಒಂಟ ಐರಾಣಿ. ಹ್ಮ್ 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 ಡಂಕ ಟಕ ಡಂಕ ಅದೇ ಹೇಳಿಸಿ. ಬೇರೆ 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 ಯಾವ್ದಿತ್ತು ಬೇರೆ? ಇದೊಂದು ಸಾಂಗ್ ಹೇಳಿದ್ರಲ್ಲ, ಇದೊಂದು ಫಿಲ್ಮ್ ಸಾಂಗ್ ನೋಡಿದ್ರಲ್ಲ ಇವತ್ತು ಬೆಳಿಗ್ಗೆ. ಇಲ್ಲ ನೀವು ಟಿವಿ ನೋಡ್ತಾ ಮಾತಾಡ್ತಿದ್ರಿ ನೋಡಿ, ಆಗ ಅಮ್ಮನ ಹತ್ರ ಕೇಳಿದ್ರು ಇದು ಸಾಂಗ್ ಹೇಳಲ್ಲ ಅಂತ ಕೇಳ್ತಿದ್ರಿ. ಮತ್ತೆ ಟಿವಿಯಲ್ಲಿ ಒಂದು ಬೆಳಿಗ್ಗೆ ನೋಡಿ ಒಂದು ಸಾಂಗ್ ನೋಡಿದ್ರಿ ನೋಡಿ. ಮಧ್ಯಾಹ್ನ ಅದೇ ಮಧ್ಯಾಹ್ನ. ಅಯ್ಯ ಅದೇ ಯಾವ್ದದು ಸಾಂಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ಯಾವ ಈಗ ನೀವು ನೆನಪು ಮಾಡ್ಬೇಕು ಆ ಸಾಂಗ್, ಆಯ್ತಾ? ಈಗ ಹೇಳ್ಬೇಕು. ಓಕೆ ಇತ್ತ ಒಂದು ಪದ್ಯ ಅಲ್ಲ ಇರೋ ಒಂದು ಪದ್ಯ ಅನ್ಲಿತ್ತೆ ಆರು ಒಂದು ಸೋಕ್ತ ಒಂದು ಪದ್ಯ ಅವ ಏನು ಕೊಡ್ಲಿ ನಾನು ಕೈ ಕೊಡ್ಲೆ. ಓಕೆ ಅಂತ ಕೈ ಟಿಂಚ ಪದನ. ಓಕೆ ಈ ರೀತಿ ಪದ್ಯ ಬರಲಿತ್ತು. ಈಗ ಓ ಪದ್ಯ ಅನ್ಬಾರೆ ಯಾವ್ದು ಪದ್ಯ ಹೇಳ್ತೀರಾ? ಓ ಪದ್ಯ ಮೇಹರಂಜಿ ಬಾರಿ ಹೋಗ್ದ ಪದ್ಯ ಬಂದಿರ ಒಂಚೂರು ಸಿಡಿ ಒಂಚೂರು ಸ್ಕ್ರಾಚ್ ಇತ್ತು ಅವ್ ಸರಿಯಾ ಇತ್ತೆ ಇರಿಂಗಿತ್ತೆ ಹೂ ಪದ್ಯ ಅನ್ಪಾರ ಚೆನ್ನಪ್ಪ ಗೌಡ್ ಯಾವ ಸೂಪರ್ ಉಂಟದ ಪದ್ಯ. ಓಕೆ ರೆಡಿ 1 2 3 ಸ್ಟಾರ್ಟ್. ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕಡನವ್ವ ಕುಮಾರ ಮಾಡಿದ ಕಡನವ್ವ ಚಂದದ ತಂದೇನ ತಂಗಿ ನೀರಿಗೆ ಬಂದೇನ ಚಂದದ ತಂದೇನ ತಂಗಿ ನೀರಿಗೆ ಬಂದೇನ ಬಾಳೆಹಣ್ಣದಾಗ ಹಂಗ ಬಾಗಿ ಬರಲವ್ವ ಹಂಗ ಬಾಗಿ ಬರಲವ್ವ ಬಾಳೆಹೊಗನ ಬಾಗಿ ನನ್ನ ಬೆನ್ನು ತಾಗಿತ್ತ ಬಾಳೆಹೊಗನ ಬಾಗಿ ನನ್ನ ಬೆನ್ನು ತಾಗಿತ್ತ 6 3 9 ಚಿತ್ತಡ ಕಡನವ್ವ ಚಿತ್ತಡ ಕಡನವ್ವ ಚಂದದ ತಂದೇನ ತಂಗಿ ನೀರಿಗೆ ಬಂದೇನ ಚಂದದ ತಂದೇನ ತಂಗಿ ನೀರಿಗೆ ಬಂದೇನ 6 3 9 ಚೆನ್ನಪ್ಪ ಚೆನ್ನಗೌಡ ಕುಮಾರ ಮಾಡಿದ ಕಡನವ್ವ ಕುಮಾರ ಮಾಡಿದ ಕಡನವ್ವ ಚಂದದ ತಂದೇನ ತಂಗಿ ನೀರಿಗೆ ಬಂದೇನ. ಥ್ಯಾಂಕ್ ಯು ಸೂಪರ್ ಕ್ಲಾಪ್. ಓಕೆ ಇಂಚಿನ ಏರಿ ಪದ್ಯ ಕಲ್ಪನೆ ಇರೋದು 6 3 9 ಬಂದು ಏರಿ ಕಲ್ಪನೆ ಇರಿಗೆ ಅಮ್ಮನ ಪಪ್ಪನ ಸಾಂಗ್ ಕಲ್ಪದ ಇರುತ್ತೆ ಕೊಡ ರಾತ್ರಿ ಇರಿ ನಿದ್ರೆ ಬೈಜಿ ಇರ ನಿದ್ರೆ ಬರಂದ್ರೆ ಟೈಮ್ಗೆ ಏರಿಗೆ ಪದ್ಯ ಮಾಡಿರಿ ಗೊತ್ತುಂಡೆ ಅರ್ನ ಪದ್ಯ ಹೊಡಿ ರೇಗ್ಬೇಕು 4 ದಿನ ನಿದ್ರೆ ಬೈಜಿ ಅದೇ. ಓಕೆ ಈ ಒಂದು ಪದ್ಯ ಬರಲಿ. ಯಾವ ಪದ್ಯ ಹೇಳ್ತೀರಾ? ತಮಿಳಲ್ಲಿ ಹೇಳಿ. ಯಾವ್ದು ಪದ್ಯ? ಲಂಬರ್ಗಿನಿ. ಯಾವುದು? ಅಂಬಾಸಿಡರ್ ಬೇಡವಾ? ಲಂಬರ್ಗಿನಿ. ರೆಡಿ 1 2 3 ಸ್ಟಾರ್ಟ್. ಲಂಬರ್ಗಿನಿ ಚಲಾಯಿ ಜಾನೆಯೋ लंबरगिनी चलाई जाने हो सान में जूता दे दो कितने कल्ले कल्ले जाए जाने हो कल्ले कल्ले सान में जूता दे दो कितने कल्ले कल्ले जाए जाने हो मॉडर्न डाउन डिचो मारेगी मॉडर्न डाउन डिचो मारेगी सान में जूता दे दो कितने कल्ले कल्ले जाए जाने हो ದೊಡ್ಡ ದೊಡ್ಡ ಕಲ್ಲಿಲ್ಲ कितने कल्ले कल्ले ಅಲ್ಲೇ ಯಾರಿ ಕಲ್ಲುವೆ ಬಂದ್ಬಿಡಿರೆ ಹೆಂಗೆ ಅಷ್ಟೇ ಅಷ್ಟೇ ನೀವು ಯಾವುದು ನ್ಯಾತಿಗಿನ್ನಿ ಅಲ್ಲ ಸಾರಿ ಇದು ಲಂಬರ್ಗಿನ್ನಿ ಅಲ್ಲ ಓಕೆ ಓಕೆ ಯಾವ್ದು ನಿಮ್ಮ ಫೇವ್ರೆಟ್ ಅನಿಮಲ್ಸ್ ಅನಿಮಲ್ ಯಾವುದು ತುಂಬ ಇಷ್ಟ ನಿಮಗೆ ಮಂಕಿಯ ಮತ್ತೆ ಡಾಗ್ ಮತ್ತೆ ಪುಚ್ಚೆ ಕ್ಯಾಟ್ ಅದೇ ಹೇಳಿದ್ ನಾನು ಕ್ಯಾಟ್ ತಮಿಳಲ್ಲಿ ಎಂತ ಹೇಳುದು ಪೂನೆ ಪೂನಾ ಓ ತಮಿಳಲ್ಲಿ ಪೂನೆ ಓಕೆ ನಾಯಿಗೆ ಎಂತ ಹೇಳುದು ಡಾಗ್ 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 ಹೌದು ತಮಿಳಲ್ಲಿ ಎಂತ ಹೇಳುದು ನಾಯಿ ತಮಿಳಲ್ಲಿ ನಾಯಿ ಅಲ್ಲ ಓಕೆ ಡಾಗ್ ಸಾರಿ ತಮಿಳಲ್ಲಿ ಡಾಗ್ ಪ್ಲೀಸ್ ನೋಟ್ ದಿಸ್ ಓಕೆ ತಮಿಳಲ್ಲಿ ನಾಯಿಗೆ ಡಾಗ್ ಮಂಕಿಗೆ ಎಂತ ಹೇಳುದು ತಮಿಳಲ್ಲಿ ವರಂಗ್
ವರಂಗ್ ಕೊರಂಗ್ ಕೊರಂಗ್ ಓ ಕೊರಂಗ್ ಓಕೆ ಓಕೆ. ಸೊ ಕೊರಂಗ್ ಮಾದರಿ ಮಾಡಬಾರ್ದು ಅಂತ ಹೇಳಲಿಕ್ಕೆ ಹೇಳುದು, ಮಂಗಂತರ ಮಾಡಬೇಡ ಅಂತ ಹೇಳಲಿಕ್ಕೆ ಎಂತ ಹೇಳುದು? ಮಂಗಂತರ ಮಾಡಬೇಡ ಅಂತ ಹೇಳಲಿಕ್ಕೆ ಎಂತ ಹೇಳುದು? ಕೊರಂಗ್ ಮಾದರಿ. ಸಾಕಾಯ್ತು ನಂಗೆ. ಓಕೆ ಓಕೆ ವೈಷ್ಣವಿ, ನಿಮ್ಮ ಹೆಸರೇನು? ವಿಶ್ವಶ್ರೀ. ಈಗ ನಾವು ತಮಿಳ್ ಸ್ವಲ್ಪ ನಂಗೆ ಕಲಿಸಿ ಆಯ್ತಾ? ಈ ಬ್ರೇಕ್ ಟೈಮ್ ಬ್ರೇಕ್ ಎತ್ತಂಗ. ಓಕೆ, ಸೊ ವೀಕ್ಷಕರು ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ ವೀಕ್ಷಕರ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ವೈಷ್ಣವಿ ಜೊತೆ ನಾನೇನೋ ಮಾತಾಡ್ತಿದ್ದೆ. ಅಲ್ಲ ಓಕೆ. ಅಂಡ್ ಗೋರಿಲ್ಲಾಗೆ ಅಂತ ಹೇಳುದು? ಕಾಡಂದ್ಯಾ? ಅಲ್ಲ. ಓಕೆ, ಈಗ ಕಾಗೆಗೆ ಅಂತ ಹೇಳುದು? ಕಾಗೆ ಕ್ರೋ ತಮಿಳಲ್ಲಿ ಕ್ರೋ. ಕಾಗೆಗೆ ಅಂತ ಹೇಳುದು? ಕಾಕ. ಓಕೆ, ಕಾಕ ಅಲ್ಲ. ಓಕೆ, ಸೊ ನಿಮ್ಗೆ ಯಾವ್ದು ಇಷ್ಟ? ತುಂಬಾ ಇಷ್ಟ ನಿಮ್ಗೆ ಪ್ರಾಣಿ ಯಾವ್ದು ಇಷ್ಟ? ಯಾವ್ದು ಇಷ್ಟ? ಕ್ಯಾಟಾ? ಕ್ಯಾಟ್ ಹೇಗ್ ಮಾಡ್ತದೆ? ತಮಿಳಲ್ಲೇ ಮಾತಾಡ್ಬೇಕು. ಕ್ಯಾಟ್ ಹೇಗ್ ಮಾಡ್ತದೆ? ಹೇಗ್ ಕೂಗ್ತದೆ ಕ್ಯಾಟ್? ಓ ದ್ಯಾವ, ಸಾಕಾಗ್ಬಿಟ್ಟಿರ ಈಗ. ಓ ಅತಿ ಇರಿಗಿದ್ದು ಎನಿಮಲ್ಸ್ ಇಷ್ಟ? ಕ್ಯಾಟ್. ಬಕ ನೆಕ್ಸ್ಟ್ ಡಾಗ್. ಬಕ ನೆಕ್ಸ್ಟ್ ಮಾರೆ ಎನಿಮಲ್. ಓಕೆ, ನೆಕ್ಸ್ಟ್ ಡಾಗ್ ಏನ್ ಚಾಲ್ ಬಿಡು. ಡಾಗ್ ಏನ್ ಚಾಲ್ ಭಯಂಕರ ಉಂಟು ಡಾಗ್. ಅದೇ ಪುಚ್ಚನ್ ಚಾಲ್ ಬಿಡು. ಓಕೆ. ಆಯ್ಕೆ ಪುಚ್ಚ ಮ್ಯಾವ್ ಅಂತ ಕ್ಯಾಟ್ ಅಂತ ಬಂದ್ಬಿಡ ಬತ್ತಿಗೊಟ್ಟೆ. ಮ್ಯಾವ್ ಅಲ್ಲ. ಓಕೆ, ನಿಮ್ಮ ಇವ್ರದ್ದು ಕ್ಯಾಟ್ ಹೇಗೆ ಉಂಟು? ಕ್ಯಾಟ್ ಹೇಗೆ ಮನೇಲಿ ಉಂಟಾ? ಕ್ಯಾಟ್ ಉಂಟಾ? ಯಾವ್ದು ಕ್ಯಾಟ್ ಇದೆ ಹೆಸರು? ಒಂದು ಲಡ್ಡು, ಇನ್ನೊಂದು ಡಾಲಿ. ಓಕೆ, ಒಂದು ಲಡ್ಡು, ಒಂದೊಂದು ಡಾಲಿ. ಇರ್ನೆಲ್ಲ ಪುಚ್ಚಂಡೆ ಕ್ಯಾಟ್ ನಿಂಗೆ ಭಯಂಕರ ಅಂಜಲೆಪ್ಪು ನೀರು ಪುಚ್ಚ ಎಂಜಲೆಪ್ಪು ನೀರು ಕ್ಯಾಟ್ ಕಮ್ಮಿ ಯಾರಂದ. ಓಹೋ, ನೀವೇ ಕರಿತೀರ ಬೆಕ್ಕನ್ನ? ಬೆಕ್ಕಿಗೆ ಡಾಲಿ ಅಂತ ಹೇಳ್ತೀನಿ, ಮತ್ತೆ ಓದ್ಕೊಂಡ್ಬಂದು ಪೆಡಿಗ್ರಿಗೆ ಹೋಗ್ತಾರೆ. ಓಹೋ ಓಕೆ. ಏನಾಗ್ತೀರ ಫುಡ್? ಪೆಡಿಗ್ರಿ ಮಾತ್ರನಾ? ಪೆಡಿಗ್ರಿ ಮಾತ್ರ, ಅದನ್ನ ಖಾಲಿ ಮಾಡಿ ಎಲಿಫೆಂಟ್ ಬರ್ತದೆ. ಓ ದೇವರೇ, ನನ್ನ ಮನೆಗೆ ಕೌ ಬರ್ತದೆ. ಕೌ ನಿಮ್ಮ ಮನೇಲಿ ಯಾವ್ದು ಬರ್ತದೆ ಹೇಳಿ? ಅವ್ರದ್ದು ಮನೆಯಲ್ಲಿ ಕೌ ಅಂತ, ಇವ್ರದ್ದು ಮನೆಯಲ್ಲಿ ಆನೆ ಅಂತ. ನಿಮ್ಮ ಮನೆಯಲ್ಲಿ ಪಿಲಿ ಉಂಟಾ? ಲಯನ್ ಉಂಟಾ? ಇಲ್ಲಲ್ಲ. ಇಲ್ಲ ಇಲ್ಲಡಿ ಇಂಚೆ ಆನೆ ಬರ್ಪಿನಿ. ಏರ್ ಕಾಡಬಿಟ್ಟು ನಾವು ಆನೆ ಎತ್ ಮಲ್ಲ ಉಂಟು ಮಲ್ಲೆ. ಆನೆ ಎತ್ ಮಲ್ಲ ಇದು ನಾಯಿ ತುಂಬಾ ಮಳ್ಳ. ಓಕೆ. ಆನೆದ ಬುದರ್ದದ್ದಿ ದೀತಾರ ಬುದರ್ ರಮೇಶ್ ಏನೇ ಅದ ರಮೇಶ್. ಓಕೆ, ಇವ್ರ ಮನೆಗೆ ಎಲಿಫೆಂಟ್ ಬರ್ತದಂತೆ, ನಿಮ್ಮ ಮನೆಗೆ ಏನ್ ಬರ್ತದೆ? ಕ್ಯಾಟ್, ಎಲಿಫೆಂಟ್, ಕೌದ ಹೆಸರೇನು? ಪುಟ್ಟಿ. ಹೌದಾ? ಡ್ಯಾಡಿ ಏನ್ ಕೆಲಸ ಮಾಡುದು?
ಶಿಪ್ಪಲ್ಲಿಯಾ? ಶಿಪ್ಪಲ್ಲಿ ಇರುದಾ ಡ್ಯಾಡಿ? ಡ್ಯಾಡಿ ಡೈಲಿ ಬರ್ತಾರಾ? ಹೌದು. ಹೌದಾ? ಓಕೆ. ನೀವು ಸಿಂಗಿಂಗ್ ಮಾಡ್ತೀರಾ? ಇಲ್ಲ. ಮತ್ತೆ ಮೊನ್ನೆ ಅಮ್ಮ ಹೇಳಿದ್ರು ಅದು ಕಾಂಪಿಟೇಷನ್ ಎಲ್ಲ ಹೋಗಿದ್ದಾರೆ, ಸಿಂಗಿಂಗ್ ಎಲ್ಲ ದೊಡ್ಡ ದೊಡ್ಡ ಪ್ರೈಸ್ ತಗೊಂಡು ಬಂದಿದ್ದಾರೆ ಅಂತ. ಡ್ಯಾನ್ಸಿಂಗ್ ಮಾಡ್ತೀರಾ? ಹಾ. ಹೌದಾ? ಯಾವ ಡ್ಯಾನ್ಸ್ ಮಾಡ್ತೀರಾ? ಮೊನ್ನೆ ಅಷ್ಟೇ ಒಂದು ಡ್ಯಾನ್ಸ್ ಮಾಡಿದ್ರಲ್ಲ, ಯಾವ್ದದು? ಸ್ಕೂಲ್ ಡೇಗೆ ಯಾವುದು ಡ್ಯಾನ್ಸು? ಬಲ್ಲೆ ಬಲ್ಲೆ. ಬಲ್ಲೆ ಬಲ್ಲೆ. ಓಕೆ, ಬಲ್ಲೆ ಬಲ್ಲೆ. ಸ್ಟೆಪ್ ಯಾವುದು? ಸ್ಟೆಪ್ ಯಾವುದು? ಸ್ಟೆಪ್ ಹೇಗೆ ಫಸ್ಟ್ ಸ್ಟೆಪ್ ಯಾವುದು? ಬಲ್ಲೆ ಬಲ್ಲೆ ಯಾರೆಲ್ಲ ಇದ್ರು ನಿಮ್ಮ ಗ್ರೂಪಲ್ಲಿ? ನಾನು ಮತ್ತೆ ಎಲ್ಲರೂ. ಓ, ನಾನು ಮತ್ತೆ ಎಲ್ಲರೂ ಅಲ್ವಾ? ಓಕೆ, ಯಾವುದು ಫಸ್ಟ್ ಸ್ಟೆಪ್ ಯಾವುದು? ನಂಗೆ ಕಲಿಸಿ ಪ್ಲೀಸ್. ನಂಗೆ ಫಸ್ಟ್ ಕಲಿಸಿ. ನೋಡಿ ನೋಡಿ, ಅಲ್ಲಿ ನೋಡಿ, ಬಲ್ಲೆ 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 ಬಲ್ಲೆ. ನೋಡಿ 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 ನೋಡಿ, ಅದೊಂದು ಬಲ್ಲೆ ಬಲ್ಲೆ ಆಯ್ತು. ಓಕೆ, ಈಗ ನೀವು ಸ್ಟೆಪ್ ಯಾವುದು? ಸ್ಟೆಪ್ ಸ್ಟಾರ್ಟಿಂಗ್. ನೋಡಿ ನೋಡಿ ನೋಡಿ, ಅನುಷಾ ಮುಲ್ತುಲೆ. ಅನುಷಾ ಮುಲ್ತುಲೆ. ವೈಷ್ಣವಿ ತುಲೆ. ಈಗ ಮೇರೆ ಸ್ಟೆಪ್ ಕಲ್ಪಾರಿ ಇಂಕ್ಲು ಒಟ್ಟು ಡ್ಯಾನ್ಸ್ ಮಾಡ್ಕೊಡು. ಓಕೆ, ರೆಡಿ? ಓಕೆ. ಯಾವ ಥರ ಸ್ಟೆಪ್ ಅದು? ಯಾವ ಸ್ಟೆಪ್ ಸ್ಟಾರ್ಟಿಂಗ್? ನಿಲ್ಲಿ ಇವ್ರು ಕಲಿಸ್ತಾರೆ. ರೆಡಿ? ಫಸ್ಟ್ ಸ್ಟೆಪ್ ಯಾವುದು? ಸ್ಟಾರ್ಟ್. ಫಸ್ಟ್ ಸ್ಟೆಪ್ ಯಾವುದು? ಫಸ್ಟ್ ಸ್ಟೆಪ್ ಕಾಲು. ಓಕೆ, 1 2 3. ಓಕೆ, ರೆಡಿ? ಅನುಷಾ ರೆಡಿ? 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 1 2 3 ಸ್ಟಾರ್ಟ್. 1 2 3. ಓಕೆ, ನೆಕ್ಸ್ಟ್ ಸ್ಟೆಪ್ ಎನ್ನಮ್ಮ. ನೆಕ್ಸ್ಟ್ ಎನ್ನ ಯಾವುದು? ನೆಕ್ಸ್ಟ್ ಸ್ಟೆಪ್ ಯಾವುದು? ಹೀಗೆಯಾ? ಓಕೆ, ಇದು ಸ್ಟೆಪ್. ರೆಡಿ? ಫಸ್ಟ್ ಸ್ಟೆಪ್ ಇದು 1 2 3. ಮತ್ತೆ ಬಲ್ಲೆ ಬಲ್ಲೆ. ಮತ್ತೆ ಇದೆ ಎಲ್ಲ ನಿಮ್ದು? ಎಲ್ಲ ಫಸ್ಟ್ ಇಂದ ಲಾಸ್ಟ್ ತನಕ ಇದೆಯಾ ನಿಮ್ದು? ಇದೇ ಇರುದಾ? ಮತ್ತೆ ಯಾವುದು? ನೋಡಿ, ಅದು ಭಯಂಕರ ಉಂಟು ಮಾರ್ರೆ. ಅದು ಈಗೆಲ್ಲ ಮಾಡ್ತಿದ್ದಾರೆ. ಅದು ಸ್ಟೆಪ್ ಇಲ್ಲಲ್ಲ? ಓಕೆ. ಓ, ಅನುಷಾ ಇರೋ ಸ್ಟೆಪ್ ಮಲ್ಪೋರೆ. ಈ ಡ್ಯಾನ್ಸ್ ಬರೋ ಮಲ್ಪೋರಿಗೆ ಅಂದ ಅದೇ ಈ ಡ್ಯಾನ್ಸ್ ಬರೋ ಮಲ್ಪೋರಿಗೆ, ಈ ರಿಲ್ಲಡ್ ಬರೋ ಡ್ಯಾನ್ಸ್ ಮಲ್ಪೋರಿಗೆ ಓ ಸ್ಟೆಪ್ ಮರಣಿ ಸ್ಕೂಲ್ ಡೇ ಗೋ ಮಾಡಿದೀನಿ. ಯಾವುದು ಇದು? ಯಾವುದು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರಾ? ಅದು ನಮ್ಮ ಅಲ್ಲಿ ಬುಟ್ಟಿಕೊಂಡ್ ಮಾಡೋದು. ಆಮೇಲೆ ನಾವು ಒಂದು ದಿವಸ ಅವಳು ನಮ್ಮ ಕ್ಲಾಸ್ಗೆ ಬಂದಿದ್ದು. ಯಾರು? ಇವಳು. ಒಂದೇ ಸ್ಕೂಲ ನೀವು? ಓ, ಯಾಕೆ ಕ್ಲಾಸಿಗೆ ಬಂದದಂತೆ? ಇಲ್ಲ, ಎ ಸೆಕ್ಷನ್ ನಮ್ಮ ಟೀಮ್. ಹೌದಾ? ಹೌದು. ಎ ಸೆಕ್ಷನ್ ಅವರು ನಮ್ಮ ಕ್ಲಾಸ್ಗೆ ಬಂದಿದ್ದು. ಹೌದು. ಯಾಕೆ? ಸುಮ್ನೆ ಒಟ್ಟಾರೆ ಬರುದಲ್ಲ. ಒಟ್ಟಾರೆ ಬಂದು ಹೋಗುದು. ಅವಳಲ್ಲಿ ಡ್ಯಾನ್ಸ್ ನೋಡಿದ್ದು ನಾನು. ಹೌದಾ? ಎಂತ ಸ್ಟೆಪ್ ಎಲ್ಲ ಹಾಕಿದ್ದಾರೆ ಇವರು? ಯಾವ ಸಾಂಗಿಗೆ? ಲಂಬರ್ಗುನಿ ಅಲ್ಲ, ಮತ್ತೆ ಡಿಂಕು ಚಿಕ್ಕ. ಓ ದೇವರೇ, ಡಿಂಕು ಚಿಕ್ಕ ಸ್ಟೆಪ್ ಯಾವ್ದು? ಡಿಂಕು ಚಿಕ್ಕ ನೋಡಿ ಸ್ಟೆಪ್ ಮಾಡಿ ಅವ್ರಿಗೆ ಕಲ್ಸ್ತಾರೆ. ಅನುಷಾ ಪಲ್ಲೆ ಅನುಷಾ ಓಕೆ, ಈಗ ಫಸ್ಟ್ ಸ್ಟೆಪ್. ರೆಡಿ? ಫಸ್ಟ್ ಸ್ಟೆಪ್ ರೆಡಿ? 1 2 ಮತ್ತೆ 3 1 2 3. ನೆಕ್ಸ್ಟ್ ಒಬ್ಬ ಎಷ್ಟುಂಟು ಮಾರ್ರೆ? 1 2 3 8 ತನಕ. ಓಕೆ, ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಯಾವುದು? ಇದಾ? ಓಕೆ. ಮತ್ತೆ ಪದ್ಯ ಹೇಳಿ. ವಿದ್ಯೆ ಸ್ಟೆಪ್. ವಿದ್ಯೆ. ಓ, ದಾಜಿಬಾ. ಓಕೆ, ದಾಜಿಬಾ. ಓಕೆ, ಆಮೇಲೆ ಮೇಡಮ್ ಇದು ನಂಗೀಗ ವಿತ್ ಸಾಂಗ್ ಹೇಳಿದ್ರೆ ಗಮತ್ ಆಗ್ತಿತ್ತು ಮಾರ. ಅದು ಯಾವ ಸಾಂಗ್? ಡಿಂಕ್ ಚಿಕ್ಕ ಮಗ ತಾದಿಜೆಬೋ ತಾದಿಡಿಜಿ ಐಕ ಟಾಚೆಬಾ. ಓಕೆ, ಆ ಸಾಂಗ್ ಎಲ್ಲ ನೀವು ಡ್ಯಾನ್ಸ್ ಮಾಡ್ತಿದ್ರಲ್ಲ. ಓಕೆ, ಎಷ್ಟು ಸಲ ನಿಮ್ಗೆ ವೈಷ್ಣವ್ ಇವ್ರದ್ದು ವೈಷ್ಣವಿ ಅಲ್ಲ? ಓಕೆ, ನಿಮ್ದು ಹೆಸರು ಕಲ್ಪನಾ ಅಲ್ಲ? ದೀಕ್ಷಾ. ಓ, ಅವ್ರದ್ದು ಹೆಸರು ವಿಶ್ವಶ್ರೀ. ಓಕೆ, ನಿಮ್ದು ದೀಕ್ಷಾ. ಓಕೆ, ನಿಮ್ಮ ಹೆಸರು ದೀಕ್ಷಾ. ಓಕೆ, ದೀಕ್ಷಾ. ಎಷ್ಟು ಸಲ ವೈಷ್ಣವಿ. ವೆಲ್ಕಮ್. ಯಾವುದು? ವೈಷ್ಣವಿ. ಓಕೆ, ದೀಕ್ಷಾ. ಓಕೆ, ಯಾರೆಲ್ಲ ಬಂದಿದ್ದಾರೆ ಈಗ ನಿಮ್ಮ ಮನೆಯಿಂದ? ಕ್ಯಾಟ್ ಹುಚ್ಚೆ ಕ್ಯಾಟ್ ಬಂದ್ಬಿಡ್ರಿ. ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ ಹೇಳಿ ಮಾರ. ಅವರಿಗೆ ಎಲಿಫೆಂಟ್ ಆಯ್ತು ಈಗ, ಮತ್ತೆ ಪಿಲಿ ಹೇಳ್ತಾರಲ್ಲಿ ಮತ್ತೆ. ಓಕೆ, ಈಗ ಯಾವ್ದು ಯಾರು ಬಂದಿದ್ದಾರೆ? ಅಪ್ಪ ಮಟ್ಟ ಅಮ್ಮ ಇಡೋದಷ್ಟೇ. ಹೌದಾ? ಮಟ್ಟ ಅಜ್ಜಿ ಇದ್ದಾರಾ? ಬೇರೆ ಮನೆಯವ್ರ ಅಜ್ಜಿ ಈ ಕಡೆ ಬರ್ತಾರ. ಓ, ಈ ಕಡೆ ನಿಮ್ಮ ಮನೆ ಬರ್ತಾರಾ?
ಓಹೋ, ಈಗ ಅಮ್ಮನ ಜೊತೆ ಮಾತಾಡ್ತೇನೆ. ಅಮ್ಮ ಮತ್ತೆ ಅಪ್ಪನ ಜೊತೆ ಮಾತಾಡ್ತೇನೆ ಆಯ್ತಾ. ಅಪ್ಪನ ಹೆಸರೇನು? ಭಾಸ್ಕರ್. ಭಾಸ್ಕರ್. ಓಕೆ. ಸೊ ಅಮ್ಮನ ಹೆಸರು? ಚೆಂಡು. ಯಾವ್ದು? ಸಿಂಡು. ಸಿಂಧು. ಓಕೆ ಓಕೆ, ಸಿಂಧು. ಓಕೆ, ಈಗ ನಾನು ಅಪ್ಪನ ಹತ್ರ ಮಾತಾಡ್ತೇನೆ. ಎಲ್ಲ ನೀವು ಹೇಳಿದೆಲ್ಲ ಸುಳ್ಳ ಸತ್ಯ ನನ್ಗೆ ಗೊತ್ತಾಗ್ಬೇಕಲ್ಲ. ಓಕೆ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು? ಭಾಸ್ಕರ್. భాస్కర్. ఓకే సార్ మీరు ఏం చేయాలి? జోరులో జోరులేరే మీరు. ఓకే, మరి జోరులేరే ಭಾರಿ ಜೋರು. అంతే. సో ಗೊತ್ತಾಗ್ಬಿಜ ಹೆಂಗ್ ಬಜ್ಜಿ ಪಾಪ ಅದೇ ಮೇರೆ ಪಾಪ ಹೆಂಗ್ ನೀ ಪಾಪ ಅಲ್ಲ ಮತ್ತೆ ಅವ್ರು ಹೇಗೆ ಜೋರು ಹೇಳೋದು? ಅಯ್ಯ ಒಂದ್ಸತಿ ಜೋರು ಆಗ್ತೀವಿ. ಓಕೆ ಓಕೆ, ಒಂದೊಂದ್ಸತಿ ಜೋರು ಆಗ್ತಿರಲ್ವಾ? ವೈಷ್ಣವಿಗೆ ಜೋರು ಹೇಳ್ತೀವಿ ಹಾಗೇನೆ. ಹಾಗೇನೆ. ಹಾ ಹಾ, ಓಕೆ ಓಕೆ. ಸೊ ನಿಮ್ಗೆ ಹೇಳೋದು ವೈಷ್ಣವಿ ಅಂತ ಹೇಳಕ್ ಹೋಗ್ತಿದೆ, ಬೇರೆ ಬೇರೆ ಹೇಳುದು. ಹೌದು, ನಾನು ಜೋರಲ್ಲ ಒಟ್ಟಾರೆ ನಿಮ್ಗೆ. ಓಕೆ, ಉಲ್ಟಾ ಹೇಳೋದು ನೀವು. ಹೌದೌದು, ಉಲ್ಟಾ 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 ಹೇಳುದು. ಓಕೆ, ಸೊ ಮೇರೆ ಇದು ಇಲ್ಲಾಡು ಜೋರ್ ಒಂದು ಮನ್ಪಾರೆ. ಸೊ ಈ ರೇಂಜ ನೆರ್ಪರ ನೆರ್ಪುಜಾರಿ. ಓಕೆ, ಫಸ್ಟಿಗೆ ತುಂಬಾ ನಾನು ಇದು ತುಂಬಾ ಗಲಾಟೆ ಮಾಡ್ತದ್ದೆ, ಅದಕ್ಕೆ ಅದು ಬೈತದ್ದು. ಓಲ್ವಾ, ಈಗೆಂತ ಪಾಪ ಆಗಿದ್ದಾರೆ ನೀವು? ಈಗೆಲ್ಲ ನಾರ್ಮಲ್ ಅಲ್ಲ? ಓಕೆ, ಬಾ ಬಾ ಅಜ್ಜಿ ಪಾಪಿ ಈ ರೀತಿ ಜೋರ್ ಮಾನಾಡ್ಜೀರಿ ಗೊತ್ತಾಂಡಿ ಯಾರಿಗ ಅರ್ಥ ಪೂರ. ಇತ್ತೆ ಐಸ್ ಕ್ರೀಮ್ ಇಷ್ಟನಾ ಚಾಕ್ಲೇಟ್ ಇಷ್ಟನಾ ಇಂಜಿನ ಇಷ್ಟ ಮೇರೆಗೆ? ಏನಿಚ್ಚಿ ಆ ರೀತಿ ಡ್ಯಾಡಿ ಬಂದ್ಬಿರುತ್ತೆ, ಪಪ್ಪ ದಾದ ಅನ್ಪರಿರಿ. ಐಸ್ ಕ್ರೀಮ್. ಐಸ್ ಕ್ರೀಮ್. ಓಕೆ, ಐಸ್ ಕ್ರೀಮ್ ತರ್ತಾ ಇರ್ತಾರೆ ಇವರು. ಶೀತ ಉಂಟು. ಶೀತ ಉಂಟು. ಓಕೆ ಓಕೆ, ಶೀತ ಉಂಟು, ಹಾಗಾಗಿ ಐಸ್ ಕ್ರೀಮ್ ತರಲ್ಲ ಅಲ್ವಾ? ಓಕೆ, ದಾದಾ ಅವ್ರು ಸರ್ ಮೇರೆ ಇನ್ ಫ್ಯೂಚರ್ ಮೇರೆ ಅಲ್ಲೇನು ಅಥ್ಲೆಟಿಕ್ ಮಲ್ಪನ ಐಡಾಡಲ್ಲ ಅಂದೆ. ಓಕೆ ಓಕೆ, ಗ್ರೇಟ್ ಅಂಡ್ ಆಲ್ ದಿ ಬೆಸ್ಟ್. ಅಂಡ್ ಮೇರೆ ಐತ ಪ್ರಾಕ್ಟೀಸ್ ಮಾಡ್ತಂದುಲ್ಲ ಮತ್ತೆ ಸೆಟಲ್ ಕಾಕ್ ಆಗ್ತಿದ್ವಿ. ಸೆಟಲ್ ಕಾಕ್ ಬರ್ಬೋಲ್ಲ ಲಾರ್ಜರ್ಗೆ ಆಡ್ಬೋಲ್ಲ 2 ವರ್ಷ ಸೆಟಲ್ ಕಾಕ್ ಅಂದೆ. ಓಕೆ ಓಕೆ, ಸೆಟಲ್ ಕಾಕ್ ಆಗ್ತಟ್ಟೆ. ಶಟಲ್ ಕಾಕ್. ಓಕೆ ಓಕೆ, ಮತ್ತೆ ಕ್ರಿಕೆಟ್. ಗ್ರೇಟ್. ಸ್ಪೋರ್ಟ್ಸ್ ಅಂತ ಜಾಸ್ತಿ ಇಂಟ್ರೆಸ್ಟ್ ಉಂಟು ಮೇರೆಗ್ಲ, ಬಟ್ ಇರೆಗ್ಲ ನಾನು ಹೆಚ್ಚಿನ ಇರ್ಲ ಪ್ಲೇಯರ್ ಅನ್ನೋದು. ಪ್ಲೇಯರ್ ಆದಿತ್ತ. ಓಕೆ ಓಕೆ, ಮತ್ತೆ ವಾಲಿಬಾಲ್. ವಾಲಿಬಾಲ್. ಓಕೆ, ಇದು ಗ್ಯಾರಂಟಿ ಯಾವ್ದಾದ್ರಲ್ಲಿ ಒಂದು ಸಾಧನೆ ಮಾಡ್ತಾರೆ. 3 ಹೌದು, 3ರಲ್ಲಿ ಮಾಡಿ ನೀವು. ಓಕೆ, ಒಂದು ಗ್ರೌಂಡ್ ಅಲ್ಲಿ ವಾಲಿಬಾಲ್ ಸಂಚೆ, ಮತ್ತೆ ಒಂದು ಸೆಟಕಾಕ್ ಮನೆಯಲ್ಲಿ, ಒಂದು ಕ್ರಿಕೆಟ್ ಓಕೆ ಮನೆಯಲ್ಲಿ. ಅರೆ ಪೂರ ಗೊತ್ತಾನದಿರಿಗೆ ಅವನ್ ಕ್ಲಿಯರ್ ತೂರಲ್ಲಿ. ಓಕೆ, ಎಸ್. ಅಮ್ಮನ ಗೋರ್ಲಿ ಅಮ್ಮ ಎಂಚ ಮಾತಾಡೋದುಗ ಅಮ್ಮ ಇರ್ಬಲ್ಲ ಇರು ಹೆಂಗ್ ಹೆಚ್ಚಿನ ಇರ್ ಪಾಪನ ಅಂದತಿ ಇಜ್ಜ ಸ್ವಲ್ಪ. ಓಕೆ, ಸ್ವಲ್ಪ ಪಾಪ ನೀವು. ಓಕೆ, ನಿಮ್ಮ ಹೆಸರೇನು? ಸಿಂಧು. ಎಂತ ಹೆಸರು ಅವ್ರದ್ದು? ಸಿಂಧು. ಒಂಚೂರು ಸರಿ ಎಷ್ಟು ಸರಿ ನಂಗೆ ಕೇಳುದಿಲ್ಲ ಮಾರ್ರೆ. ಓಕೆ, ಏನ್ ತಿಂಡಿ ಇಷ್ಟ ಆಗ್ತದೆ ಇವರಿಗೆ? ದೋಸೆ, ದೋಸೆ, ಮಸಾಲೆ ದೋಸೆ. ಮಸಾಲೆ ದೋಸೆ. ಓಕೆ, ಮಸಾಲೆ ದಿನ ನಾನು ಅದೇ ಹೇಳ್ತೀನಿ. ಅದೇ ತಿನ್ನೋದು. ಒಂದೇ ಎಂತ ಟೆನ್ಷನ್ ಗೊತ್ತುಂಟು ಇವ್ರಿಗೆ. ಮಲ್ಟ ಹೋಗ್ತೀನಿ, ಬೇರೆ ಬೇರೆ ಇದಕ್ಕೆ ಹೋಗ್ತೀನಿ, ಅದೇ ಹೋಗ್ತಾರೆ. ಅದೇ ಮಾಡ್ತೀರಂತೆ, ಅದೇ ನಂಗೆ ಬಾರಿ ಇದು ಬೇಸರ ಆಗೋದು. ನೀವು ನೋಡಿ, ಇವತ್ತು ನಾನು ಅದೊಂದು ಕರೆಕ್ಟ್ ಹೇಳ್ತೇನೆ, ನಾಳೆಯಿಂದ ಚೇಂಜ್ ಮಾಡಿ ಆಯ್ತಾ. ಮಸಾಲೆ ದೋಸೆ ಬೇಡ, ಎಂತಾದ್ರು ಬೇರೆ ಉಪ್ಪು ದೋಸೆ ಎಲ್ಲ ಬೇಡಲ್ಲ ಇವತ್ತು? ಉಪ್ಪು ದೋಸೆ ಅಲ್ಲ, ಒಂದೇ 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 ಒಂದೇ. ಆಯ್ತು. ಓಕೆ, ನಿಮ್ಮ ಆಸೆ ಏನು ಮೇಡಮ್? ಸ್ಪೋರ್ಟ್ಸೇ. ನೀವು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇದ್ರಾ? ಇಲ್ಲ. ಓಕೆ, ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಯಾರು ಬೈತೀರಿ ಇಲ್ಲಾರ್ದು? ಅಮ್ಮ ಬಗ ಪಪ್ಪ. ಓಕೆ, ಪಪ್ಪ. ಹೌದಾ? ಓಕೆ, ಅವ್ರೀಗ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತೀವಿ ಆಯ್ತಾ? ಓಕೆ ಸರ್, ನಮಸ್ತೆ ಸರ್. ನಮಸ್ತೆ. ಏನ ಪದರಿಂಚ? ನಾಗೇಶ್. ಓಕೆ, ಇಂಚ ಸರ್ ಮೇರೆ ಇಲ್ಲಾಡೆ ಮತ್ತೆ ಪೋಕ್ರಿ ಮತ್ತೆ ಪೋಕ್ರಿ ಅದೇ ಮೊನ್ನೆ ಬರಕ್ಕೆ ಏನು ವಿಚಾರಕ್ಕೆ ಅಂದ ಯಾನಿರ್ ಪಾಪ ಯಾರ ಆ ಪಪ್ಪ ಬಂದ್ಬಿಟ್ಟಾರ ಅಂಚು ಜೋರು ಹೆಂಗ ಅದನ್ನ ಗೊತ್ತಾಗ್ಜೀರ್ ಜೋರುಗ ಹೆಂಗಿರ್ ಪಾಪ ಪಾಪ ಅದೇ ಕೆಲಸತಿ ಪಾಪ ಇರುತ್ತೆ. ಹೋಮ್ವರ್ಕ್ ಪೂರ ಮಲ್ತಿದ್ದೀನಿ ನಾನು. ಇರು ಐಸ್ ಕ್ರೀಮ್ ತಂದು ಕೊಡ್ಪಾರ? ಐಸ್ ಕ್ರೀಮ್ ತಿನ್ಪು ಅಂದೆ. ಓಕೆ, ಹೋಮ್ವರ್ಕ್ ಇರ ಟೆಮ್ಮ ಚೂರು 4 ದಿನ ಬುಡ್ದು ಅಂಜಿದುಲೆ ಅವು ಇತ್ತೆ ಬೊಡ್ಚಿ ಅದೇ. ಓಕೆ, ಸೊ ಮೇರೆಗ್ಲ ಒಂದು ಐಸ್ ಕ್ರೀಮ್ ಕೊಡ್ಲೆ. ಓಕೆ, ಈ ರೀತಿ ಐಸ್ ಕ್ರೀಮ್ ಇತ್ತು ಹೋಮ್ವರ್ಕ್ ಆಯ್ಕೆ ಮಾಡ್ಪಿಜಾರತ್ತೆ ಐಸ್ ಕ್ರೀಮ್ ತಿಕ್ಕೊಡೊಂದು ಅದಾ. ಓಕೆ, ಮೇರೆ ಇನ್ ಫ್ಯೂಚರ್ ದಾದ ಹೊಡಿ ಸರ್. ಗೊತ್ತುಜ್ಜಿ. ಓಕೆ, ಟೀಚರ್ ಮಲ್ಪೇರ ಟೀಚರ್ ಡ್ಯಾನ್ಸರ್ ಎಂಚ ಸರ್? ಡ್ಯಾನ್ಸ್ ಜೋರು ಅಂದ. ಓಕೆ, ಟೀಚರ್ ಆವೇರ ಎನ್ನ ಪ್ರಕಾರ? ಟೀಚರ್ ಆಪೇರ ಅದೇ ಒಂದೇ ಟೀಚಿಂಗ್ ಪರ ಮಲ್ಪೇರ ಇಲ್ಲ ಗೊತ್ತನೇ ಹೆಂಗೆ. ಓಕೆ, ಸೊ ಟೀಚರ್ ಆಪರ್ ಇರ್ ಖಂಡಿತ ಇರ ಟೀಚರ್ ಆಪರವೇ. ಸೊ ಹೌದೌದು, ನೀವು ಆಗ್ಲೇಬೇಕು ಟೀಚರ್, ಇಲ್ದಿದ್ರೆ ನೋಡಿ ಪೆಟ್ಟೆಲ್ಲ ಆಗ್ತಿದ್ದೀರಲ್ಲ ನೀವು. ಓಕೆ,
ಸೊ ಮೇರೆಗೆ ಎಂಚಿರು ಜೋರ್ ಮಲ್ತೊಂದು ಪೂರ ಜೋರು ಕಾಲೇಜ್ ಜೊತೆ ಓಕೆ ಓಕೆ ಹಾ ಓಕೆ ಸೊ ಅಮ್ಮಡ ತುಕ ಅಮ್ಮ ಏನ ಅಂತ ಪಾತ್ರ ಇರ್ತುಕ ಅಮ್ಮ ನಮಸ್ತೆ ನಮಸ್ತೆ ಏನ ಪುದ್ರ ನಿಂಚ ಮಮತಾ ಓಕೆ ಮೇರೆಗೆ ದಾದ ಇಷ್ಟ ತಿಂಡಿ ತಿಂಡಿ ಪೂರ ಪುಂಡಿ ಪುಂಡಿ ಇಷ್ಟ ಪಲಾವ ಓಕೆ ಇಷ್ಟ ಪಲಾವ್ ಅಂತ ಬಂದ್ರೆ ಏತ್ತಿನ ಪರಿ ಪುಲಾವ್ ಐನ್ ಪ್ಲೇಟ್ ಅರ್ನ ಪೂರ ಇಟ್ಲ ಐನೇ ಓಕೆ ಆವಡ್ ಸೊ ಈ ರೀತಿ ಕರೆಕ್ಟ್ ತುಲೆ ಒಂಜಿ ಕರೆಕ್ಟ್ ಕಂಪ್ಲೇಂಟ್ ಬುತ್ತಿಡು ಒಂಚೂರು ವರ್ಪವರ್ ಅಂತದೆ ದಿನ ವರ್ಪುಂಡು ಕರೆಕ್ಟ್ ಅದಕ್ಕೋಸ್ಕರ ಒಂಚೂರು ತೋನ್ಲೆ ಪುಲಾಪುರ ಕರೆಕ್ಟ್ ತಿನ್ನುಡು ಅವೇ ಹಾ ಓಕೆ ಮೇರೆ ಮೆಗ್ಗೆ ಏನ ಪಾತಿರ ಇರ್ತುಕ ಮೆಗ್ಗಿನ ಅಣ್ಣನ ಪುತ್ರದ ಅದೇ ವಿನೀತ್ ಹಾ ವಿನೀತ್ ಓಕೆ ಮೇರೆ ಎಂಚ ಇಲ್ಲಡು ಜೋರು ಜೋರು ಅದೇ ಈರ್ ಪಾಪನ ಈರ್ ಗೊತ್ತಿತ್ತು ಈರ್ ಪಾಪ ಅತ್ತ ಓಕೆ ಓಕೆ ಅಲ್ಲೇ ಅಂದ್ ಗೊತ್ತಾಂಡೆ ಯಾನ್ ಮೇರಡ ಪಾತರು ಅದೇ ಈರ್ ಏತ್ ಕ್ಲಾಸ್ ಫೋರ್ತ್ ಸ್ಟ್ಯಾಂಡರ್ಡಾ ಓಕೆ ಮೇರೆಗೆ ಹೋಮ್ವರ್ಕ್ ಪೂರ ಹೆಲ್ಪ್ ಮಲ್ಪೋರ ಯಾರು ಇವ್ರ ಇವ್ರು ಕಲ್ಪಲ್ಲವೇ ಮೇರೆಗೆ ಆಲ್ ದ ಬೆಸ್ಟ್ ಬಾಯ್ ಥ್ಯಾಂಕ್ ಯು ಬಾಯ್ ಏ ನಿಮ್ಮ ಹೆಸರು ವಿಶ್ವಶ್ರೀ ಯಾರು ಬಂದಿದ್ದಾರೆ ಮನೆಯಿಂದ ಅಮ್ಮ ಅಕ್ಕ ಮತ್ತೆ ಅಜ್ಜಿ ಓಕೆ ಯಾರ ಹತ್ರ ಮಾತಾಡ್ಬೇಕು ತಮಿಳಿನಲ್ಲಿ ಕೇಳಿ ಯಾರ ಹತ್ರ ಮಾತಾಡ್ಬೇಕು ಅಂತ ಕೇಳಲಿಕ್ಕೆ ಹೇಗೆ ತಮಿಳಲ್ಲಿ ಯಾರ್ ಕಿಟ್ಟ ಪೇಸನೋ ಓಹೋ ಓಕೆ ಯಾರ್ ಕಿಟ್ಟ ಪೇಸನೋ ಪಪ್ಪ ಪೇಸಿಟ್ಟು ಓಕೆ ಈಗ ಅಮ್ಮನ ಹತ್ರ ಮಾತಾಡ್ತೇನೆ ನಾನು ಆಯ್ತಾ ಓಕೆ ನಮಸ್ತೆ ನಿಮ್ಮ ಹೆಸರು ಸಂಗೀತ ಓಕೆ ಸೊ ನೀವು ತಮಿಳ್ನಾಡಲ್ಲಿ ಇದ್ರೆ ಹೇಗೆ ತಮಿಳೆಲ್ಲ ಮಾತಾಡ್ತಿದ್ರ ಅಂದ್ರೆ ನೀವು ಚೆನ್ನೈ ನೇಟಿವ್ ಚೆನ್ನೈ ಓಕೆ ಇಲ್ಲಿ ಹೇಗೆ ಸೆಟ್ಲ್ ಇಲ್ಲಿ ಅವರದು ಪಪ್ಪದು ಜಾಬ್ ಇಲ್ಲಿ ಓಕೆ ಜಾಬ್ ಇಲ್ಲಿ ಓಕೆ ಸೂಪರ್ ಮನೇಲಿ ಹೇಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾರಾ ಹೇಗೆ ಮಸ್ತಿ ಹೌದಾ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ ನಂಗೆ ಗೊತ್ತಾಗಲ್ಲ ಇವರು ಮಾತಾಡೋಣ ಸ್ವಲ್ಪ ಸೈಲೆಂಟ್ ಇರುವಾಗೆ ಇದೆ ಓಕೆ ಸೊ ಅಮ್ಮ ಪಾಪನ ಆಗ ಅಷ್ಟೇ ಹೇಳಿದ್ದು ಜೋರ್ ಅಂತ ಮಾರ್ರ ಈಗ ಪಾಪ ಅಂತ ಹೇಳ್ತಿದ್ದೀರಾ ಓಕೆ ಏನ್ ತಿಂಡಿ ಇಷ್ಟ ಆಗುತ್ತೆ ಇವ್ರಿಗೆ ದೋಸಾ ಎಲ್ಲ ದೋಸೆ ಭಯಂಕರ ಅವ್ರದ್ದು ನಿಮ್ದು ಉಪ್ಪು ದೋಸೆ ಇವ್ರದ್ದು ಮಸಾಲೆ ದೋಸೆ ಇವ್ರದ್ದು ದೋಸಾ ಓಕೆ ಖಾಲಿ ದೋಸೆ ಅಲ್ಲ ಓಕೆ ಗ್ರೇಟ್ ಪೇಪರ್ ನ್ಯೂಸ್ ಪೇಪರ್ ದೋಸಾ ನೀರ್ ದೋಸೆನಾ ಪೇಪರ್ ದೋಸೆ ಭಯಂಕರ ನೀವು ಪೇಪರಲ್ಲಿ ಓದುದು ನೀರ್ ದೋಸೆಯಲ್ಲಿ ಅಲ್ಲ ಬೇರೆ ವೈಟ್ ಓಕೆ ಸೊ ಏನಾಗ್ಬೇಕು ಮೇಡಮ್ ಇವರು ಫ್ಯೂಚರಲ್ಲಿ ಡಾಕ್ಟರಾ ಟೀಚರಾ ಹರ್ವಿಶ್ ಏನಾದ್ರೂ ಗೊತ್ತಾಗ್ತಿದ್ಯಾ ಟ್ಯಾಲೆಂಟ್ಸ್ ಅಂದ್ರೆ ಡ್ಯಾನ್ಸ್ ಸಿಂಗಿಂಗ್ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಓಕೆ ಡ್ಯಾನ್ಸ್ ಡಾಕ್ಟರ್ ಆಗ್ಬೇಕಂತೆ ಅಜ್ಜಿಗೆ ಇಷ್ಟ ಓಕೆ ಅಜ್ಜಿ ಅವರಿಗೆ ಡಾಕ್ಟರ್ ಆಗ್ಬೇಕು ಅಂತ ಬಾರಿ ಯೋಚನೆ ಮಾಡ್ತಿದ್ದಾರೆ ಬಟ್ ಆಗ್ಲಿ ನೀವು ಡಾಕ್ಟರ್ ಯಾವ್ದ್ರದ್ದು ಆಗ್ತೀರಾ ಹಲ್ಲಿದ ಯಾವ್ದು ಡಾಕ್ಟರ್ ಅದೇ ನಾನು ಹೇಳಿದ್ದು ಅಲ್ಲೇ ಓಕೆ ಗ್ರೇಟ್ ನಿಮ್ದೊಂದು ಹಲ್ಲು ಹೋಗಿದಲ್ಲ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಡಾಕ್ಟರ್ ಆಗೋ ಮುಂಚೆ ಓಕೆ ಸೊ ಗ್ರೇಟ್ ಅಂಡ್ ಅಕ್ಕನ ಹತ್ರ ಕೊಡಿ ಅಕ್ಕ ಅಲ್ಲ ಅವರು ಓಕೆ ನಮಸ್ತೆ ನಿಮ್ಮ ಹೆಸರು ಸರ್ವಶ್ರೀ ಓಕೆ ಇವರು ಮನೆಯಲ್ಲಿ ಬಾರಿ ಜೋರಿದ್ದಾರ ಅಂತ ನೀವು ಹೌದಾ ಓಕೆ ಅವ್ರು ಹೇಗೆ ಹೇಳಿ ಪಾಪನ ಹೌದು ಒಂದೊಂದು ಸಲ ನನಗೆ ಹೊಡಿತಾಳೆ ನೋಡಿ ಅದೊಂದು ಮಾಡ್ಬಾರ್ದು ಇವರೇ ಗೊತ್ತಾಯ್ತಲ್ಲ ಅವರ ಮನಸ್ಸಲ್ಲಿ ಅದೇ ಬೇಜಾರು ಇರುತ್ತೆ ಗೊತ್ತಾಯ್ತಾ ನಂಗೆ ಅವರು ಅಲ್ಲ ಅದೊಂದು ಬೇಜಾರುಂಟು ನಿಮಗೆ ಒಂದೊಂದ್ಸತಿ ಯಾಕೆ ಹೊಡ್ಬೇಕು ಡೈಲಿ ಹೊಡಿರಿ ಬೇಜಾರು ಇರಲ್ಲ ಅವ್ರಿಗೆ ಡೈಲಿ ಹೊಡಿಬೇಕು ಅವ್ರಿಗೆ ಗೊತ್ತಾಯ್ತಲ್ಲ ಓಕೆ ಯಾರಿಗೆ ಹೊಡಿಯೋದು ನೀವು ಅವ್ರಿಗೆ ಹೊಡಿಬಾರ್ದು ಅವ್ರು ಹೊಡಿಯೋದಿಲ್ಲ ಆಯ್ತಾ ಹೊಡೆದ್ರೆ ಹೇಳಿ ನಂಗೆ ಆಯ್ತಾ ಗ್ಯಾರಂಟಿ ಅಲ್ಲ ಓಕೆ ಅಜ್ಜಿ ಹತ್ರ ಮಾತಾಡೋಣ ನಮಸ್ತೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ರಾಜೇಶ್ವರಿ ಓಕೆ ಅಜ್ಜಿ ಹತ್ರ ಬಾರಿ ಪ್ರೀತಿ ಅಂತ ಹೌದು ಅಲ್ಲ ಬಹಳ ಪ್ರೀತಿ ಕರೆಕ್ಟ್ ಓಕೆ ಯಾಕೆ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ಅಮ್ಮ ಜೋರ್ ಮಾಡಿದ್ರೆ ಟಪ್ಪ ಅಜ್ಜಿ ಹತ್ರ ಕಂಪ್ಲೇಂಟ್ ಕೊಟ್ಟಾಯ್ತು ಅಲ್ಲ ಕರೆಕ್ಟ್ ಅವ ಏನ್ ಜೋರ್ ಮಾಡಿದ್ರ ಅಪ್ಪ ಇಲ್ಲಂದ್ರೆ ಅಜ್ಜಿ ಅಪ್ಪ ಇಲ್ಲದಿದ್ರೆ ಅಜ್ಜಿ ಹತ್ರ ಹೇಳು ಆಯ್ತು ಅಲ್ಲ ಓಕೆ ಅವಾಗ ಅಜ್ಜಿ ಎಂತ ಮಾಡ್ತಾರೆ ಅಮ್ಮನಿಗೆ ಬೈತಾರ ಹೌದು ಆಯ್ತು ಹಾಗಾದ್ರೆ ಓಕೆ ವರ್ಕೌಟ್ ಆಗ್ತದೆ ಅಲ್ಲ ಕೆಲವೊಂದ್ಸತಿ ವರ್ಕೌಟ್ ಆಗಲ್ಲ ಅವ್ರು ಬೈಯುವುದಿಲ್ಲ ಅಮ್ಮನಿಗೆ ಹಾಗೆ ತೊಂದರೆ ಇಲ್ಲಲ್ಲ ಅಜ್ಜಿ ಬೈಯುವುದಿಲ್ಲ ನಿಮ್ಗೆ ಅಜ್ಜಿ ಏನ್ ತಿಂಡಿ ಮಾಡ್ತಾರೆ ನಿಮ್ಗೆ ಅಜ್ಜಿ ತಿಂಡಿ ಮಾಡ್ತಾರ ಇಲ್ಲ ಹೌದು ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು
ಸಾಕಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ನಂದಿನಿ ಸೈಡಿಂದ ನಿಮಗೆ ಒಂದು ಗಿಫ್ಟ್ ಇದೆ. ಓಕೆ, ಆ್ಯಂಡ್ ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಸೊ ಇನ್ನು ಯಾವಾಗ ಬರ್ತೀರಾ? ಇನ್ನು 2 ದಿವಸ ಬಿಟ್ಟು. 2 ದಿವಸ ಬಿಟ್ಟು ಯಾಕೆ? ಓಡ್ಲಿಕ್ಕಿದೆ ನಿಮ್ಗೆ? ಇಲ್ಲ 2 ದಿನ ಹಾಲಿಡೇ ಇದೆಯಾ? ಹಾಲಿಡೇ ಒಂದು ವೇಸ್ಟ್ ಮಾಡೋದಿಲ್ಲ ಅವರು. ಓಕೆ, ಸೊ ನೆಕ್ಸ್ಟ್ ಬರ್ಬೇಕು ನೀವು. ಓಕೆ, ಥ್ಯಾಂಕ್ ಯು, ಬಾಯ್. ನಿಮ್ಮ ಹೆಸರು ವಿಜಯಲಕ್ಷ್ಮಿ ಅಲ್ಲ? ದೀಕ್ಷಾ. ಓಕೆ, ಹೌದು, ಮರ್ತು ಹೋಗುದು. ಸೊ ಇದು ನಂದಿನಿ ಸೈಡಿಂದ ಒಂದು ಗಿಫ್ಟ್ ಇದೆ ನಿಮಗೆ. ಓಕೆ, ಅನುಷಾ. ವೈಷ್ಣವಿ ಅಲ್ಲ ನಿಮ್ಮ ಹೆಸರು? ಓಕೆ, ಒಂದು ಪಕ್ಕ ಕೊರಡ್ಯಾನೆ ಬರ್ಚು. ಓಕೆ, ನನ್ನ ಏಪ ಬರ್ಪರಿದೆ ಎಲ್ಲ ಬರ್ಪರೆ ಇದು ಎನ್ನ ಮೋನೆ ತೂತ್ ಪಾತ್ರ ಜರೀರಿ ಎಲ್ಲ ಬರ್ಪರೆ ಇದೆ ಏನ ಮೋನೆ ತೂತ್ ಬನ್ನಿ ಎಲ್ಲ ಬರ್ಪರಂದ ಎನ್ನ ಮೋನೆ ಸುಲಿ. ಓಕೆ, ಬಾಯ್. ಥ್ಯಾಂಕ್ ಯು. ಓಕೆ, ಎಸ್, ತಗೊಳ್ಳಿ ವಿಜಯಲಕ್ಷ್ಮಿ ಅವರೇ. ವಿಜಯಲಕ್ಷ್ಮಿ ವಿಶ್ವಶ್ರೀ. ಸೊ ಇದು ನಂದಿನಿ ಕಡೆಯಿಂದ ಒಂದು ಗಿಫ್ಟ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನನಗೆ ತಮಿಳ್ ಕಂಪ್ಲೀಟ್ ಆಗಿ ಕಲಿಸ್ಬೇಕು. ಓಕೆ, ಸೊ ವೀಕ್ಷಕರಿಗೆಲ್ಲ ಥ್ಯಾಂಕ್ಸ್ ಹೇಳಿ ತಮಿಳಲ್ಲಿ. ಥ್ಯಾಂಕ್ ಯು. ಅದು ಥ್ಯಾಂಕ್ ಯು ಇಂಗ್ಲಿಷ್ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ಹೇಳಿ. ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ಹೇಳಿ ತಮಿಳಲ್ಲಿ. ಎಲ್ಲರಿಗೂ ವಣಕಂ. ಓಕೆ, ಎಲ್ಲರಿಗೂ ವಣಕಂ. ಓಕೆ, ಸೂಪರ್, ಆಯ್ತಾ? ಖುಷಿ ಆಯ್ತು ನಿಮ್ಮ. ಓಕೆ, ನೆಕ್ಸ್ಟ್ ಯಾವಾಗ ಬರ್ತೀರಾ ಎಲ್ರು? ನೀವು ನಾಳೆ 2 ದಿವಸ ಬಿಟ್ಟು ನೀವು 2 ದಿವಸ ಬಿಟ್ಟು ನೀವು ನಾಳೆ. ಓಕೆ, ಎಸ್. ಸೊ ನಂಗಂತೂ ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ. ಆ್ಯಂಡ್ ಇವರು 2 ದಿನ ಬಿಟ್ಟು ಬರ್ತಾರಂತೆ, ಇವರು 1-2 ದಿನ ಬಿಟ್ಟು, ಆ್ಯಂಡ್ ಇವ್ರು 4 ದಿನ ಬಿಟ್ಟು ಬರ್ತಾರೆ. ನೋಡೋಣ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.